ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಪರಮ ಪಾವನಾತ್ಮರೇ ಅಭಿಷೇಕ ಮಾಡಿರಿ, ಪರಮ ಪಾವನರೇ ಅಭಿಷೇಕ ಮಾಡಿರಿ. ಚಪ್ಪಾಳೆ ತಟ್ಟುತ್ತ ಅದೇ ಅಗ್ನಿಯ ಅಭಿಷೇಕ, ಪಂಚಶತಮ ದಿನದಂದಾದ ಅದೇ ಅಗ್ನಿ, ಕೆಟ್ಟದನ್ನು ಸುಡುವ ಅಗ್ನಿ, ದೇವರ ಮಕ್ಕಳನ್ನ ದಾನಿಯನ್ನ ಸ್ನೇಹಿತನನ್ನು ಸುಡದ ಅಗ್ನಿ ನಮ್ಮ ಮಧ್ಯದಲ್ಲಿ ಹಿಡಿದು ಬರಲಿ. ಪ್ರಾರ್ಥಿಸಿ. ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಪರಮ ಪಾವನಾತ್ಮನೇ ಅಭಿಷೇಕ ಮಾಡಿರಿ, ಪರಮ ಪಾವನಾತ್ಮನೇ ಅಭಿಷೇಕ ಎಲ್ಲರೂ ಮಾಡಿರಿ. ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ನಿಮ್ಮ ದಿವ್ಯ ಪ್ರೇಮದಿಂದ ಅಭಿಷೇಕ ಮಾಡಿರಿ, ನಿಮ್ಮ ದಿವ್ಯ ಪ್ರೇಮದಿಂದ ಅಭಿಷೇಕ ಮಾಡಿರಿ, ಲೋಕವನ್ನು ಜಯಿಸಲು, ಅಭಿಷೇಕ ಮಾಡಿರಿ, ಲೋಕವನ್ನು ಜಯಿಸಲು, ಅಭಿಷೇಕ ಮಾಡಿರಿ, ಪಾಪವನ್ನು ತ್ಯಜಿಸಲು, ಅಭಿಷೇಕ ಮಾಡಿರಿ, ಪಾಪವನ್ನು ತ್ಯಜಿಸಲು, ಅಭಿಷೇಕ ಮಾಡಿರಿ, ಶುದ್ಧನಾಗಿ ಬಾಳಲು, ಅಭಿಷೇಕ ಮಾಡಿರಿ, ಶುದ್ಧನಾಗಿ ಬಾಳಲು ಅಭಿಷೇಕ ಮಾಡಿರಿ, ಎಲ್ಲರೂ ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಎಲ್ಲರೂ ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಪಾವನಾತ್ಮ ವರಗಳಿಂದ, ಅಭಿಷೇಕ ಮಾಡಿರಿ, ಪಾವನಾತ್ಮ ವರಗಳಿಂದ, ಅಭಿಷೇಕ ಮಾಡಿರಿ, ರೋಗ ಸೌಖ್ಯ ವರಗಳಿಂದ, ಅಭಿಷೇಕ ಮಾಡಿರಿ, ರೋಗ ಸೌಖ್ಯ ವರಗಳಿಂದ, ಅಭಿಷೇಕ ಮಾಡಿರಿ, ಸೈತಾನನ ಗೆಲ್ಲಲು, ಅಭಿಷೇಕ ಮಾಡಿರಿ, ಸೈತಾನನ ಗೆಲ್ಲಲು, ಅಭಿಷೇಕ ಮಾಡಿರಿ, ನಿಮ್ಮೊಂದಿಗೆ ಬಾಳಲು, ಅಭಿಷೇಕ ಮಾಡಿರಿ, ನಿಮ್ಮೊಂದಿಗೆ ಬಾಳಲು, ಅಭಿಷೇಕ ಮಾಡಿರಿ, ಎಲ್ಲರೂ ಅಭಿಷೇಕ ಮಾಡಿರಿ, ಗಟ್ಟಿಯಾಗಿ ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಎಲ್ಲರೂ ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಸತ್ಯವಚನ ಸಾರಲು, ಅಭಿಷೇಕ ಮಾಡಿರಿ, ಸಾಕ್ಷಿಯಾಗಿ ಬಾಳಲು, ಅಭಿಷೇಕ ಮಾಡಿರಿ, ಸತ್ಯವಚನ ಸಾರಲು, ಅಭಿಷೇಕ ಮಾಡಿರಿ, ಸಾಕ್ಷಿಯಾಗಿ ಬಾಳಲು, ಅಭಿಷೇಕ ಮಾಡಿರಿ, ದುಃಖವನ್ನು ಸಹಿಸಲು, ಅಭಿಷೇಕ ಮಾಡಿರಿ, ಕಷ್ಟದಲ್ಲಿ ಸ್ತುತಿಸಲು, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಎಲ್ಲರೂ ಅಭಿಷೇಕ ಮಾಡಿರಿ, 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 ಅಭಿಷೇಕ ಮಾಡಿರಿ. ಹಾಲೆಲೂಯಾ, 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 ಹರ 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 ಹರಂಬರ ಈರಂಬರ ಹೋಲಬರ ಹೊಸ್ತನರ ಕಿಂಬಿರ ಹಾಲೆಲೂಯಾ, 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 Praise the Lord. Praise the Lord. Praise the Lord. ಎರಡು ಕರಗಳನ್ನು ಜೋಡಿಸಿ ಎಲ್ಲರೂ ಗಟ್ಟಿಯಾಗಿ 3 ನಮೋ ಮರಿಯಗಳನ್ನು ನಾವು ಹೇಳೋಣ. ನಮೋ ಮರಿಯ, ವರಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು.
ಸುಂದಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ಮತ್ತು ಮರಣದ ಸಮಯದಲ್ಲೂ ಪ್ರಾರ್ಥಿಸಿರ ನಮಾನ್ ಮರಿಯೇ कृपेन परले सुमी तुझे संगता स्त्रियां भी दर्द सदैव अनि सदैव फॉर जो शिष्य जेजो भगवती मरिये देवश्मे हम पापियां का विनती करता ने हम क्षमा मरना चकले रामन हेल मेरी full of grace the Lord is with you blessed are among men and blessed the fruit of your Jesus Holy Mary mother of God pray for us sinners now and at the hour of our death amen ಒಂದು ದೊಡ್ಡದಾದ ಚಪ್ಪಾಳೆಯನ್ನು ನಾವು ತ್ರಯೇಕ ದೇವರಿಗೆ ಕೊಡೋಣ ಹಾಲೆಲೂಯಾ ಹಾಲೆಲೂಯಾ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ. ಎಲ್ಲರೂ ಕೂತ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಶಬ್ದ ಕೇಳ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಕೈ ತಂದವರೆಲ್ಲ ಕೈ ಮೇಲೆ ಹಾಕಿ ಪ್ರೈಸ್ ದ ಲಾರ್ಡ್. ಎರಡು ಕೈ ತಂದವರು ಎರಡು ಕೈ ಮೇಲೆ ಹಾಕಿ ಪ್ರೈಸ್ ದ ಲಾರ್ಡ್. ಇನ್ನು ದೇವರನ್ನು ಪ್ರೀತಿಸಲು ಸ್ತುತಿಸಲು ಮನಸ್ಸಿದ್ದವರು ಚಪ್ಪಾಳೆ ತಟ್ಟಿ ಪ್ರೈಸ್ ದ ಲಾರ್ಡ್ ಹೇಳಿ. ಹಾಲೆಲೂಯಾ ಹಾಲೆಲೂಯಾ हालेलुया ಹಾಲೆಲೂಯಾ हालेलुया ಪ್ರೈಸ್ ದ ಲಾರ್ಡ್. praise the Lord. ಆತ್ಮೀಯ ಸಹೋದರ ಸಹೋದರಿಯರೇ, ಮಂಗಳೂರು ಧರ್ಮ ಪ್ರಾಂತ್ಯದ ಈ ರೊಸಾರಿಯೋ ಕೆಥೆಡ್ರಲ್ ಗ್ರೌಂಡ್ ಅಲ್ಲಿ ಕರ್ನಾಟಕದ ನವೀಕರಣ ಈ ಸಂಚಲನವು ಇವತ್ತೊಂದು ಇತಿಹಾಸವನ್ನು ರಚಿಸಿದೆ. ಚಪ್ಪಾಳೆ ತಟ್ಟಿ ಆ ದೇವರಿಗೆ ಸ್ತೋತ್ರ ಕೊಡೋಣ. ಈ 50 ವರ್ಷಗಳನ್ನು ನಮ್ಮ ಪವಿತ್ರ ಧರ್ಮಸಭೆಗೆ ನವೀಕರಣದ ಆಶೀರ್ವಾದವನ್ನು ನೀಡಿದ ತ್ರಯೇಕ ದೇವರಿಗೆ ನಾವೆಲ್ಲರೂ ಸ್ತುತಿಸೋಣ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. 4 ದಿನಗಳಿಂದ ಈ ಸುಂದರವಾದ ವಾತಾವರಣದಲ್ಲಿ ನಾವು ದೇವರನ್ನು ಆರಾಧಿಸುತ್ತಾ ಇದ್ದೀವಿ, ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್. ಈ ಕೆಥೆಡ್ರಲ್ ಸುಮಾರು 450 ವರ್ಷದ ಚರಿತ್ರೆ ಉಳ್ಳ ಜಾಗದಲ್ಲಿ ನಾವಿದ್ದೀವಿ. ಚಪ್ಪಾಳೆ ತಟ್ಟಿ ಆ ದೇವರಿಗೆ ಸ್ತೋತ್ರ ಕೊಡೋಣ. ಹಾಲೆಲೂಯಾ ಹಾಲೆಲೂಯಾ. ಇದೇ ಈ ಸ್ಥಳದಲ್ಲಿ ಇಬ್ಬರು ಸಂತರು ನಡೆದಾಡಿದ ಸ್ಥಳದಲ್ಲಿ ನಾವು ಈ ಒಂದು ಚರಿತ್ರೆಯ ಮಹೋತ್ಸವ ಪವಿತ್ರ ಆತ್ಮಾಭಿಷೇಕೋತ್ಸವ 2017 ನಡೆಸ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಸಂತ ಜೋಸೆಫ್ ವಾಜರು ಈ ಧರ್ಮ ಕೇಂದ್ರದಲ್ಲಿ ಕೆಥೆಡ್ರಲ್ ಅಲ್ಲಿ ಕೆನರಾದ ವಿಕಾರ ಆಗಿ 1681ರಿಂದ 84 ತನಕ ಇಲ್ಲಿ ಅವರು ಇದ್ದರು. ಪ್ರೈಸ್ ದ ಲಾರ್ಡ್. ಆ ಸಂತರ ಪಾದ ಸ್ಪರ್ಶವಾದ ಈ ಸ್ಥಳ, ಈ ಪುನೀತ ಸ್ಥಳದಲ್ಲಿ ನಾವಿದ್ದೀವಿ. ಗೋವಾದಲ್ಲಿ ಹುಟ್ಟಿ ತನ್ನ ಜೀವನವನ್ನು ಶ್ರೀಲಂಕಾದಲ್ಲಿ ಸುವಾರ್ತೆ ಸಾರಲು ಸುಮಾರು 24 ವರ್ಷಗಳ ಸುವಾರ್ತೆ ಸಾರಿದ ಧೀರ ಕ್ರಿಸ್ತರ ಸೇವಕ ಸಂತ ಜೋಸೆಫ್ ವಾಸ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ದ್ವಿತೀಯ ಯೋಹಾನ ಪೌಲರು ಸಂತರಾವ್ ಅವರು ಇವರನ್ನು ಸಂತರೆಂದು ಘೋಷಿಸಿದರು. ಕುಂದಾಪುರ, ಉಲ್ಲಾಳ, ಮುಡಿಪು ಈ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿ ಮುಡಿಪಿನಲ್ಲಿ ಅವರ ಒಂದು ಪುಣ್ಯಕ್ಷೇತ್ರ ಈ ಸ್ಥಳದಲ್ಲಿ ಇದೆ. ಪ್ರೈಸ್ ದ ಲಾರ್ಡ್. ಹಾಗೆಯೇ ಇನ್ನೊಬ್ಬ ಸಂತರು ಯಾರು? ಸಂತ ಮರಿಯ ಬವಾರ್ಡಿ ಇವರು ಪಲೆಸ್ತೀನಿನ ಹುಡುಗಿ, ಧರ್ಮ ಭಗಿದಿಯಾಗಿ ಅಪೋಸ್ಟೋಲಿಕ್ ಕಾರ್ಮೆಲ್ ಸಿಸ್ಟರ್ ಆಗಿ ಸೈಂಟ್ ಆನ್ಸ್ ಕಾನ್ವೆಂಟ್ ಅಲ್ಲಿ ಇದೇ ಪ್ಯಾರಿಶ್ಗೆ ಸೇರಿ 2 ವರ್ಷ ಅಂದರೆ 870 ಮತ್ತು 872 ತನಕ ಆಕೆ ಇಲ್ಲಿ ಜೀವಿಸಿದ್ರು. ಪೋಪ್ ಫ್ರಾನ್ಸಿಸ್ ಫೆಬ್ರವರಿ 14, 2015 ಆಕೆಯನ್ನು ಸಂತರೆಂದು ಘೋಷಿಸಿದ್ರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಪ್ರೇಷಿತರ ಕಾರ್ಯಕಲಾಪಗಳು 20ನೇ ಅಧ್ಯಾಯ ವಾಕ್ಯ 28. ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ ಚಾಪ್ಟರ್ 20 ವರ್ಸ್ 28. ಈ ಒಂದು ವಾಕ್ಯವನ್ನು ನಾವೆಲ್ಲರೂ ಹೈಲೈಟ್ ಮಾಡಿಡಬೇಕು ಈ ವಾಕ್ಯ. ಏಕೆಂದರೆ ಇವತ್ತು ಈ ನವೀಕರಣ ಇಲ್ಲಿ ಮಹೋತ್ಸವ ನಡೆಯುವುದು ನಾವು ಕಥೋಲಿಕ ವಿಶ್ವಾಸದಲ್ಲಿ
ಕಥೋಲಿಕ ಧರ್ಮಸಭೆಯ ಬೋಧನೆಯಲ್ಲಿ ಬಲಶಾಲಿಗಳಾಗಲು, ವಿಶ್ವಾಸ ಪ್ರಾರ್ಥನೆ ಮೂಲಕ ಕ್ರಿಸ್ತನಿಗೆ ಸಾಕ್ಷಿಯಾಗಲು. ಸಂತ ಪೌಲ ಒಂದು ಅತಿ ಉತ್ತಮ ಮಾತು ಹೇಳ್ತಾ ಇದ್ದಾನೆ. ನೀವು ನಿಮ್ಮ ವಿಷಯದಲ್ಲಿ ಹಾಗೂ ಪವಿತ್ರ ಆತ್ಮ ನಿಮ್ಮ ಪಾಲನೆಗೆ ವಹಿಸಿರುವ ಮಂದೆಯ ವಿಷಯದಲ್ಲಿ ಜಾಗರೂಕರಾಗಿರಿ. ನೀವು ನಿಮ್ಮ ವಿಷಯದಲ್ಲಿ ಹಾಗೂ ಪವಿತ್ರಾತ್ಮ ನಿಮ್ಮ ಪಾಲನೆಗೆ ವಹಿಸಿರುವ ಮಂದೆಯ ವಿಷಯದಲ್ಲಿ ಜಾಗರೂಕರಾಗಿರಿ. ಪ್ರಭು ತಮ್ಮ ಸ್ವಂತ ರಕ್ತ ಸುರಿಸಿ ಸಂಪಾದಿಸಿದ ಧರ್ಮಸಭೆಗೆ ಉತ್ತಮ ಕುರಿಗಾಹಿಗಳಾಗಿರಿ. ಪ್ರಭು ತಮ್ಮ ಸ್ವಂತ ರಕ್ತ ಸುರಿಸಿ ಸಂಪಾದಿಸಿದ ಧರ್ಮಸಭೆಗೆ ಉತ್ತಮ ಕುರಿಗಾಹಿಗಳಾಗಿರಿ. ನಾನು ಹೋದ ಬಳಿಕ, ಆಫ್ಟರ್ ಮೈ ಗೋಯಿಂಗ್, ಕ್ರೂರವಾದ ತೋಳಗಳು, ಕ್ರೂಯಲ್ ವೂಲ್ಸ್, ಕ್ರೂರವಾದ ತೋಳಗಳು ನಿಮ್ಮ ಮಧ್ಯೆ ನುಗ್ಗುವವು ಎಂದು ನಾನು ಬಲ್ಲೆ. ಅವು ಮಂದೆಗೆ ಹಾನಿ ಮಾಡದೆ ಬಿಡವು. ಇದಲ್ಲದೆ ನಿಮ್ಮಲ್ಲೇ ಕೆಲವರು ಎದ್ದು ಭಕ್ತ ವಿಶ್ವಾಸಿಗಳನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳಲು ಅಸತ್ಯವಾದವುಗಳನ್ನು ಹೇಳುವರು. ಆದುದರಿಂದ ಎಚ್ಚರಿಕೆ. ನಾನು 3 ವರ್ಷಗಳ ಕಾಲ ಹಗಲಿರುಳು ಕಣ್ಣೀರಿಡುತ್ತಾ ಪ್ರತಿಯೊಬ್ಬನಿಗೂ ಬುದ್ಧಿ ಹೇಳಿದ್ದೆಂಬುದನ್ನು ಮರೆಯಬೇಡಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ಯಾರಿಸ್ಮ್ಯಾಟಿಕ್ ಸಂಚಲನ ತುಂಬ ಒಳ್ಳೆಯದು ಮಾಡಿದೆ. ಆದರೆ ಇನ್ನು ಕೆಲವರು 4 ನೊಟೇಷನ್ ಸಿಕ್ಕಿದ ತಕ್ಷಣ ಅವರೇ ಪೋಪ್ ಆಗಿ ಬಿಟ್ಟಿದ್ದಾರೆ, ಬಿಷಪ್ ಆಗಿ ಬಿಟ್ಟಿದ್ದಾರೆ, ಫಾದರ್ ಆಗಿ ಬಿಟ್ಟಿದ್ದಾರೆ, ಅವರೇ ಸಭೆ ಕಟ್ಟಿಕೊಂಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸಂತ ಪೌಲ ಹೇಳ್ತಾನೆ, ಕ್ರೂರವಾದ ತೋಳಗಳು ನಿಮ್ಮ ಮಧ್ಯೆ, ಎಚ್ಚರ ವಹಿಸಿ. ಆತ್ಮೀಯ ಸಹೋದರ ಸಹೋದರಿಯರೇ, 2003ನೇ ಇಸ್ವಿಯಲ್ಲಿ ನನ್ನ ತಂದೆ ದೈವಾಧೀನರಾದರು. ನಾನು ಸೈಂಟ್ ಪೀಟರ್ ಸೆಮಿನರಿಯಲ್ಲಿ MTH ಮಾಡಲಿಕ್ಕೆ ಹೋಗಿದ್ದೆ. ಆ ದಿನ ನನಗೆ ಕರೆ ಬಂತು. ಬೆಳಿಗ್ಗೆ ಬೇಗ ಎದ್ದು ನಾನು ಮಂಗಳೂರಿಗೆ ಬಂದು ಮೂಡುಬಿದ್ರಿಗೆ ಹೋದೆ. ತಾಯಿ ಒಟ್ಟಿಗೆ ಮನೆಯಲ್ಲಿ ಇದ್ದೆ. ಆಗಸ್ಟ್ 15ರಂದು ಮೂಡಬಿದ್ರೆ ಧರ್ಮ ಕೇಂದ್ರದ ಧರ್ಮಗುರುಗಳು ನನಗೆ ಹೇಳಿದರು, ಫ್ರಾಂಕ್ಲಿನ್, ನೀನು ಹೇಗೂ ಊರಿನಲ್ಲಿ ಇದ್ದೀಯಾ, ಆಗಸ್ಟ್ 15 ತಾರೀಕಿಗೆ ನಮ್ಮ ಚರ್ಚ್ಗೆ ಬಂದು ಬಲಿಪೂಜೆ ಅರ್ಪಿಸಿ ಪ್ರಬೋಧನೆ ನೀಡು. ತಾಯಿ ಮರಿಯಮ್ಮ ಸ್ವರ್ಗ ಸ್ವೀಕೃತಿಯಾದ ಹಬ್ಬ, ಭಾರತ ದೇಶದ ಸ್ವಾತಂತ್ರ್ಯ ದಿನದ ಹಬ್ಬ ಮಹೋತ್ಸವ. ನಾನು ನನ್ನ ಮನೆಯಿಂದ ಯಾರೋ ಬೈಕಲ್ಲಿ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಬಸ್ಸಲ್ಲಿ ಮೂಡುಬಿದ್ರೆಗೆ ಬಂದೆ. ಮೂಡುಬಿದ್ರೆಯಿಂದ ಚರ್ಚ್ಗೆ ಹೋಗಲಿಕ್ಕೆ ಸ್ವಲ್ಪ ಬಸ್ ಸ್ಟ್ಯಾಂಡಿಂದ ನಡೆಯಬೇಕು. ನಾನು ನಡೆಯುತ್ತಾ ನನ್ನ ಆ ಚರ್ಚ್ ಕಡೆಗೆ ಹೋಗಲು ಆರಂಭ ಮಾಡುವಾಗ ಒಬ್ಬ ವ್ಯಕ್ತಿ ನನ್ನ ಮುಂದೆ ಪ್ರತ್ಯಕ್ಷ ಆದ. ಕೈಯಲ್ಲಿ ಹೊಸ ಒಡಂಬಡಿಕೆ ಇಟ್ಕೊಂಡು ಪ್ರತ್ಯಕ್ಷ ಆದ. ಅವನು ಕೇಳಿದ, ಫಾದರ್, ನೀವೆಲ್ಲಿ ಹೋಗ್ತಾ ಇದ್ದೀರಾ? ನಾನು ಹೇಳಿದೆ, ಏನು ಸ್ಮಶಾನಕ್ಕೆ ಹೋಗುವ ಹಾಗೆ ಕಾಣ್ತೀನ, ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ. ನನ್ಗೆ ಗೊತ್ತಾಯ್ತು, ಏನೋ ಇವನು ಕುತಂತ್ರಿ ಮಾತಾಡಲಿಕ್ಕೆ ಯೋಚನೆ ಮಾಡ್ತಂದು ಗೊತ್ತಾಯ್ತು. ಯಾಕಂದ್ರೆ ಕೈಯಲ್ಲಿ ಅವನ ಬೈಬಲ್ ನೋಡಿದೆ, ಆಮೇಲೆ ಅವನ ಆ ಹಾವಭಾವ ನೋಡಿದೆ. ಅವನು ಹೇಳ್ದ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ. ಚರ್ಚ್ಗೆ ಯಾಕೆ ಹೋಗ್ತಾ ಇದ್ದೀರಾ? ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ನಾನು ಹೇಳಿದೆ, ಇವತ್ತು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ದಿನ, ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಲು ಹೋಗ್ತಾ ಇದ್ದೀನಿ. ತಕ್ಷಣ ಅವನು ಹೇಳಿದ, ನೀವು ಕಥೋಲಿಕರು ಇನ್ನೊಂದು ಹಬ್ಬ ಮಾಡ್ತೀರಲ್ಲ. ಆವಾಗಲೇ ಗೊತ್ತಾಯಿತು ಇವನು ಅಪ್ಪಟ ಕಥೋಲಿಕ ಸಭೆ ಬಿಟ್ಟು ಹೋಗಿದ್ದಾನೆ ಅಂತೇಳಿ. ನಾನು ಹೇಳಿದೆ, ಇವತ್ತು ತಾಯಿ ಮರಿಯಮ್ಮ ಸ್ವರ್ಗ ಸ್ವೀಕೃತಿಯಾದ ಹಬ್ಬ. ಫಾದರ್, ಬೈಬಲ್ ಅಲ್ಲಿ ತಾಯಿ ಮರಿಯಮ್ಮ ಸ್ವರ್ಗ ಸ್ವೀಕೃತಿ ಆದ್ರು ಅಂತೇಳಿ ಎಲ್ಲಿ ಬರ್ತಿದೆ? ಅವನು ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡಿದ. ಕೆಲವರು ಬೈಬಲ್ ಹಿಡಿಯುವುದೇ ಆರ್ಗ್ಯುಮೆಂಟ್ಗಾಗಿ, ಆದರೆ ಬೈಬಲ್ ಇರುವುದೇ ಎಗ್ರಿಮೆಂಟ್ಗಾಗಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇನ್ನು ಕೆಲವರು ಯೋಚಿಸ್ತಾರೆ, ಬೈಬಲ್ ಇರುವುದು ಕಾಂಪಿಟಿಷನ್ಗಾಗಿ, ಬೈಬಲ್ ಇರುವುದು ಕೋಆಪರೇಷನ್ಗಾಗಿ, ಸಹಕಾರಕ್ಕಾಗಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನನಗೆ ಗೊತ್ತಾಯಿತು, ಏನೋ ಫಿಟ್ಟಿಂಗ್ ಇಡಲು ನೋಡ್ತಾ ಇದ್ದಾನೆ ಈ ವ್ಯಕ್ತಿ. ಸ್ವಲ್ಪ ನಾನು ಜ್ಞಾನ ಉಪಯೋಗಿಸಿದೆ, ದೇವರಲ್ಲಿ ಪ್ರಾರ್ಥಿಸಿದೆ. ಯಾಕಂದರೆ ನನ್ನ ಅಣ್ಣ ಜಾರ್ಜ್ ಅಣ್ಣ ನನಗೆ ಬೈಬಲ್ ಬಗ್ಗೆ ತುಂಬ ಹೇಳಿದರು, ತಾಯಿ ಮರಿಯಮ್ಮನವ್ರ ಬಗ್ಗೆ ತುಂಬ ಹೇಳಿದರು.
ಸೊ ನಾನು ಅವನಿಗೆ ಹೇಳಿದೆ, ಅವನು ಹೇಳಿದ, ಫಾದರ್ ಬೈಬಲಲ್ಲಿ ತಾಯಿ ಮರಿಯಮ್ಮ ಸತ್ತು ಹೋಗಿದ್ದಾರೆ, ಸಾಯಿ ಮರಿಯಮ್ಮ ಸ್ವರ್ಗಕ್ಕೆ ಸ್ವೀಕೃತಿ ಆಗಿದ್ದಾರೆ ಅಂದರೆ ಎಲ್ಲಿ ಬರ್ದಿದೆ? ಬೈಬಲಲ್ಲಿ ಬರ್ದಿದೆನಾ? ನಾನು ಹೋಗಿ ಹೋಗಿ ನಿಮ್ಮ ಹತ್ರ ಕೇಳ್ತಿದ್ದೀನಲ್ಲ, ಬೈಬಲಲ್ಲಿ ಓದಿದ್ರೇನಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದರೆ ನಮ್ಮ ಬೈಬಲ್ ಸೆಲ್ಫಲ್ಲಿ ಸೇಫ್ ಆಗಿರುತ್ತೆ. ಇಲ್ಲ ಅದರಲ್ಲಿ ಇಲೆಕ್ಟ್ರಿಕ್ ಬಿಲ್ ಅಥವಾ 500 ರೂಪಾಯಿ ನೋಟು, 2,000 ರೂಪಾಯಿ ನೋಟುಗಳಿರುವ ನಮ್ಮ ಬೈಬಲ್ ಸೆಲ್ಫಲ್ಲಿ ಸೇಫ್. ಕೆಲವರ ಮನೆಯಲ್ಲಿ ಬೈಬಲ್ ಇರುತ್ತೆ. ಯಾವಾಗ ಮನೆ ಮಂತ್ರಿಸಿ ಆಶೀರ್ವಾದ ಮಾಡಲಿಕ್ಕೆ ನಾನು ಹೋದ 2 ವರ್ಷದ ಹಿಂದೆ ತೆರೆದಿಟ್ಟ ಪುಟ ಹಾಗೇನೇ ಇರುತ್ತೆ, ಮುಚ್ಚೋಲ್ಲ ಆ ಪುಟ. ಆ ಪುಟ ಯಾವುದಂತ ಗೊತ್ತಾಗುತ್ತೆ, ಯಾಕಂದರೆ ಅಲ್ಲಿ ಡಸ್ಟ್ ಕುತ್ಕೊಂಡಿರುತ್ತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಬೈಬಲಲ್ಲಿ ತಾಯಿ ಮರಿಯಮ್ಮ ಸ್ವರ್ಗ ಸ್ವೀಕೃತಿ ಆದರು ಅಂತೇಳಿ ಬರ್ದಿದೆನಾ? ಇಲ್ಲ ಅಂದೆ. ಅವನಿಗೆ 2020 ವರ್ಲ್ಡ್ ಕಪ್ ವಿನ್ ಆದಷ್ಟು ಸಂತೋಷವಾಯಿತು. ಅವನೇ ಅಟ್ಯಾಕ್ AK-47 ಇದ್ರೆ ಅದರಲ್ಲೇ ಹೊಡಿತಿದ್ನೋ ಏನೋ. ಬಾಯಿಯಲ್ಲಿ AK-47 ಇತ್ತು. ನೀವು ಹಾಗೆ, ನೀವು ಹಿಂಗೆ, ಬೈಬಲಲ್ಲಿ ಇಲ್ಲದು ನಂಬ್ತೀರಾ ಹಾಗೆ, ಮರಿಯಮ್ಮ ಸಂತರು ವಟ 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 ಒಂದು ಮನವಿ ಮಲೆ ಸ್ಟಾರ್ಟ್ ಆಯಿತು. ಜಡ್ಜ್ಮೆಂಟ್ ಸ್ಟಾರ್ಟ್ ಮಾಡಿದ, ನನಗೆ ತೀರ್ಪು ಕೊಟ್ಟು ಆಯಿತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆಮೇಲೆ ಎಷ್ಟು ಬೊಬ್ಬೆ ಹೊಡೀತಾರೆ, ಎಷ್ಟು ಬೊಬ್ಬೆ ಹೊಡೆದ್ರು ಅವ್ನು ಸುಮ್ಮನೆ ಆಗಬೇಕಲ್ಲ. ಒಂದು ನಿಮಿಷ ಸುಮ್ಮನಾದ. ನಾನು ಹೇಳಿದೆ, ಅಣ್ಣ ನನಗೆ ಬೈಬಲ್ ಬಗ್ಗೆ ಅಷ್ಟು ಜ್ಞಾನ ಇಲ್ಲ, ನೀನು ತುಂಬ ಜ್ಞಾನಿ ಅಲ್ವ, ನನಗೆ ಹೇಳು, ಬೈಬಲಲ್ಲಿ ತಾಯಿ ಮರಿಯಮ್ಮ ಸತ್ತು ಹೋಗಿದ್ದಾರೆ ಅಂತೇಳಿ ಎಲ್ಲಿ ಬರ್ದಿದೆ? ಬರ್ದಿದೆನಾ? ಅದು ಕರೆಕ್ಟ್ ಗೊತ್ತಿದೆ ನಿಮಗೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವನು ಹೇಳಿದ ಅದು ಬರ್ದಿಲ್ಲ. ನಾನು ಹೇಳಿದೆ, ನಮಗೆ ಕಥೋಲಿಕರಿಗೆ ಏನು ಗೊತ್ತಿಲ್ಲ, ಧರ್ಮಸಭೆಗೆ ಏನು ಗೊತ್ತಿಲ್ಲ. ದೇವರು ನೇರವಾಗಿ ಬಂದು ನಿನ್ನ ಹತ್ರ ಮಾತಾಡಿದ್ದಾರೆ. ತಾಯಿ ಮರಿಯಮ್ಮ ಯೇಸುವಿನ ತಾಯಿ ಅಂತ ನಂಬ್ತೀಯಾ? ಹೌದು. ದೇವರು ದೂತನನ್ನು ಕಳಿಸಿದ್ರು, ಸಂದೇಶ ಕೊಟ್ಟರು, ನಂಬ್ತೀಯಾ? ಹೌದು. ಆದರೆ ನೀನು ಹೇಳು, ತಾಯಿ ಮರಿಯಮ್ಮ ಏನಾದ್ರು? ಅವನು ಕಕ್ಕಾವಿಕ್ಕಿಯಾದ, ಏನು ಹೇಳ್ಬೇಕಂತ ಗೊತ್ತಿಲ್ಲ. ನಾನು ಹೇಳಿದೆ, ನಾನು ನಿನ್ನನ್ನು ನಿಲ್ಲಿಸಲಿಲ್ಲ, ನೀನು ನನ್ನನ್ನು ನಿಲ್ಲಿಸಿದ್ದು. ಈಗ ನೀನು ಹೇಳಿದೆ, ನಾನು ಬಿಡೋಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವನು ಯೋಚನೆ ಮಾಡಿದ, ಯಾರ ಕೈಯಲ್ಲಿ ಸಿಕ್ಕಾಕೊಂಡಪ್ಪ ನಾನು? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನಿಗೆ ಏನು ಹೇಳಬೇಕು ಉತ್ತರ ಗೊತ್ತಿಲ್ಲ. ತೊದಲಲು ಆರಂಭ ಮಾಡಿದ, ಸೈತಾನನು ಬರುವುದು ಕದಿಯಲು, ಕೊಲ್ಲಲು, ನಾಶ ಮಾಡಲು. ಪ್ರೈಸ್ ದ ಲಾರ್ಡ್. Satan comes to steal, kill and to destroy. Satan eta sorong gutuk ani nas korong kawela jiudung. Praise the Lord. Hallelujah, hallelujah, hallelujah. ಅವನಿಗೆ ಗೊತ್ತಿಲ್ಲ. ಇವತ್ತು ನೋಡಿ, ನೀವು ಕಥೋಲಿಕರು ಯಾರಾದರೂ ಬೇರೆ ಸಭೆಯವರು ನಿಮಗೆ ಸಿಕ್ಕಿದ್ರೆ ನಿಮಗೆ 2 ಪ್ರಶ್ನೆ ಕೇಳ್ತಾರೆ, ಬೇರೆ ಯಾವ ಪ್ರಶ್ನೆ ಕೇಳೋಲ್ಲ. ಆ ಪ್ರಶ್ನೆ 2 ಪ್ರಶ್ನೆ ವಿಷಯವಾಗಿ ನಿಮಗೆ ಅಟ್ಯಾಕ್ ಮಾಡ್ತಾರೆ. ಮೊದಲನೇದು ಅಟ್ಯಾಕ್ ಮಾಡುವುದು ತಾಯಿ ಮರಿಯಮ್ಮನವರ ಕುರಿತು. ಈ ಪಾಪ, ಈ ತಾಯಿ ಮರಿಯಮ್ಮ ಅವರಿಗೆ ಏನು ಮಾಡಿದ್ದಾರ? ಪ್ರೈಸ್ ದ ಲಾರ್ಡ್. ಯಾ ಮೋರಿ ಅಂದಂಗ ಕೀತೆಂಗೆಲ್ಲಂಗಿದ್ದೇವ. ಪ್ರೈಸ್ ದ ಲಾರ್ಡ್. ಎರಡನೇದು ಪಾಪ ನಿವೇದನೆ, ಕುಮ್ಸಾರ್. ಇವನಿಗೆ ಇದೆರಡು ಆಗೋಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಬೈಬಲಲ್ಲಿ ಒಂದು ವಾಕ್ಯ ಇದೆ, ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯ ವಾಕ್ಯ 17. ನಿನ್ನೆ ಫಾದರ್ ಜಾರ್ಜ್ ಕರಮೇಲ್ ನಿಮಗೆ ಮನೆ ಕೆಲಸ ಕೊಟ್ಟರು, ಮಾಡಿದ್ದೀರಾ? ಇವತ್ತು ನಾನೊಂದು ಮನೆ ಕೆಲಸ ಕೊಡ್ತೀನಿ, ನಾಳೆ ಸಾಯಂಕಾಲ ಇಲ್ಲಿ ಬಂದು ಕೇಳ್ತೀನಿ. ಯಾರು ಹೇಳಿದ್ರು ಇವತ್ತು ಆಯಿತು? ನಾಳೆಯಿಂದ ಧ್ಯಾನ ಆರಂಭವಾಗುತ್ತೆ, ಪ್ರಬೋಧನೆ ನಿಲ್ಲುತ್ತೆ. ಪ್ರೈಸ್ ದ ಲಾರ್ಡ್. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ ವಾಕ್ಯ 17. 12ನೇ ಅಧ್ಯಾಯ ಓದಿ ವಾಕ್ಯ 17ರಲ್ಲಿ, ಇದರಿಂದಾಗಿ ಘಟಸರ್ಪಕ್ಕೆ ಆ ಮಹಿಳೆಯ ಮೇಲೆ ತೀವ್ರತರ ರೋಷ ಉಂಟಾಯಿತು. ಡ್ರ್ಯಾಗನ್ ಗಾಟ್ ಆಂಗ್ರಿ ಆನ್ ದಟ್ ವುಮನ್. ಆಕೆಯ ಇನ್ನುಳಿದ ಸಂತತಿಯವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರ ಮೇಲೆ. ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರು ಯಾರು? ಯಾರು? ನಾವು. ಪ್ರೈಸ್ ದ ಲಾರ್ಡ್. ಅಂದರೆ ಇದರಿಂದಾಗಿ ಘಟಸರ್ಪಕ್ಕೆ ತೀವ್ರ ರೋಷ ಉಂಟಾಯಿತು. ಯಾಕೆ? ಮೊದಲ ಮಹಿಳೆ ಹವ್ವಳನ್ನು ಸೋಲಿಸಿದ, ಮೊದಲ ಆದಾಮ ಪುರುಷ ಆದಾಮನನ್ನು ಸೋಲಿಸಿದ, ಎರಡನೆಯ ಹವ್ವ ಮರಿಯಳನ್ನು ಸೋಲಿಸಲಾಗಲಿಲ್ಲ, ಎರಡನೆಯ ಆದಾಮ ಕ್ರಿಸ್ತನನ್ನು ಸೋಲಿಸಲಾಗಲಿಲ್ಲ. ಚಪ್ಪಾಳೆ ತಟ್ಟಿ ಆ ದೇವರಿಗೆ ಸ್ತೋತ್ರ ಕೊಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರಿಂದಾಗಿ ಆ ಘಟಸರ್ಪಕ್ಕೆ, ಆ ಮಹಿಳೆಯ ಮೇಲೆ ತೀವ್ರತರ ರೋಷ ಉಂಟಾಯಿತು. ಮಹಿಳೆಯ ಮೇಲೆ ರೋಷ, ಆ ಮಹಿಳೆಯನ್ನು ಪ್ರೀತಿಸಿ ಗೌರವಿಸುವವರ ಮೇಲೇನೂ ರೋಷ, ದ್ವೇಷ. ಇದು ಸೈತಾನನ ಹೊಸ ವೇಷ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.
ಆಕೆಯ ಇನ್ನುಳಿದ ಸಂತತಿಯವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರ ಮೇಲೆ, ಹಾಗೂ ಯೇಸು ಸ್ವಾಮಿಯ ಪರವಾಗಿ ಸಾಕ್ಷಿ ನೀಡುವವರ ಮೇಲೆ ಯುದ್ಧ ಮಾಡಲು ಹೊರಟು ಹೋಯಿತು. ಆ ಘಟ ಸರ್ಪ ನಮ್ಮ ಮೇಲೆ ಯುದ್ಧ ಮಾಡ್ತಾ ಇದ್ದಾನೆ. ನಮ್ಮ ಚರ್ಚಿಂದ, ಮನೆಯಿಂದ ತಾಯಿ ಮರಿಯಮ್ಮನನ್ನು ಕದ್ದುಕೊಳ್ಳಲು ನೋಡ್ತಾ ಇದ್ದಾನೆ. ಅವನಿಂದಾಗದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಸಂತ ಪೌಲ ಹೇಳ್ತಾನೆ, ನೀವು ನಿಮ್ಮ ಮಂದೆ ವಿಷಯವಾಗಿ ಜಾಗರೂಕರಾಗಿರಿ, ಏಕೆಂದರೆ ನಿಮ್ಮ ಮಧ್ಯೆಯೇ ಕೆಲವರು ಎದ್ದು ಬೇಡವಾದ ಆ ಅಸತ್ಯಗಳನ್ನು ಬೋಧಿಸುವರು, ಮಂದೆಯನ್ನು ಕದಿಯುವರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನೊಟ್ಟಿಗೆ ಮಾತನಾಡುವ ವ್ಯಕ್ತಿ, ಅವನಿಗೆ ಉತ್ತರ ಸಿಕ್ಕಿಲ್ಲ ಬೈಬಲಲ್ಲಿ ತಾಯಿ ಮರಿಯಮ್ಮ ಏನಾದ್ರು ಅಂತೇಳಿ. ನಾನು ಹೇಳಿದೆ, ಬೈಬಲಲ್ಲಿ ತಾಯಿ ಮರಿಯಮ್ಮ ಸ್ವರ್ಗಕ್ಕೆ ಹೋದರು ಅಂತೇಳಿ ಕುರುಹು ಇದೆ ಅಂತೇಳಿ ನಾನು ಹೇಳಿದೆ. ತಕ್ಷಣ ಅವನು ಮತ್ತೆ ಕಕ್ಕಾವಿಕ್ಕಿ ಅದ. ಹಳೆ ಒಡಂಬಡಿಕೆಯಲ್ಲಿ ಫಾದರ್ ಅಂದ, ಹಳೆ ಒಡಂಬಡಿಕೆಯಲ್ಲಿ ತಾಯಿ ಮರಿಯಮ್ಮ ಇರಲಿಲ್ಲ, ಹೊಸ ಒಡಂಬಡಿಕೆಯಲ್ಲಿ ಅಂತೆ. ಪ್ರೈಸ್ ದ ಲಾರ್ಡ್. ಕೆಲವರು ಹೊಸ ಒಡಂಬಡಿಕೆಯನ್ನು ಹಳೆ ಒಡಂಬಡಿಕೆಯಲ್ಲಿ ಹುಡುಕ್ತಾರೆ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಹುಡುಕ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆದರೆ ತಾಯಿ ಮರಿಯಮ್ಮನವರ ಕುರಿತು ಪ್ರವಾದನೆಗಳು ಹಳೆ ಒಡಂಬಡಿಕೆಯಲ್ಲಿ ಇವೆ. ನೀವು ಹಳೆ ಒಡಂಬಡಿಕೆಯಲ್ಲಿ ನೋಡಿದರೆ ನಾವು ಮತ್ತೆ ವಾಪಸ್ ಹೋಗೋಣ, ಹೇಳ್ತೀನಿ ನಾನು ನಿಮಗೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಆ ವ್ಯಕ್ತಿಗೆ ಹೇಳಿದೆ, 17ನೇ ಅಧ್ಯಾಯ ಮತ್ತಾಯ ತೆಗಿ. 17ನೇ ಅಧ್ಯಾಯ ತಗೊಂಡ, ಓಪನ್ ಮಾಡ್ದ, ಓದು ಅಂದೆ. ಯೇಸು ಬೆಟ್ಟಕ್ಕೆ ಹೋದರು. ಪೇತ್ರ, ಯೋಹಾನ, ಯಾಕೋಬ ಬೆಟ್ಟದ ಮೇಲೆ ಯೇಸು ಏನಾದ್ರು ರೂಪಾಂತರ. ಜೀಸಸ್ ವಾಸ್ ಟ್ರಾನ್ಸ್ಫಿಗರ್ಡ್. ಯೇಸು ರೂಪಾಂತರಗೊಂಡು, ಟ್ರಾನ್ಸ್ಫಿಗರೇಷನ್, ಜೀಸು ರೂಪಾಂತರಿಸಲು. ರೂಪಾಂತರವಾಗುವಾಗ ಅಲ್ಲಿ ಯಾರು ಕಾಣ ಸಿಕ್ಕಿದ್ರು? ಮೋಶೆ ಮತ್ತು ಸ್ಟಾಪ್ ಅಂತ ನಾನು ಅವನಿಗೆ ಹೇಳಿದೆ. ಮೋಶೆ ಯಾರು? ಮೋಶೆ ಯಾರು? ಮೋಶೆ ಒಬ್ಬ ಪ್ರವಾದಿ. ದೇವರವನನ್ನು ಪ್ರವಾದಿ ಮಾಡಿದರೆ ನೀವ್ಯಾರ್ರಿ ಕೊಲೆಗಾರ ಮಾಡಲಿಕ್ಕೆ? ಅಯ್ಯಯ್ಯಪ್ಪ, ಏನಿದ್ದೀರಿ ಸ್ವಾಮಿ ನೀವು. ಪ್ರೈಸ್ ದ ಲಾರ್ಡ್. ಏನಾದರೂ ಮೋಶೆಗೆ ಕೇಳಿ ನೀವು ಮೇಲೆ ಹೋದ್ರೆ ಮೋಶೆ ಮಾತ್ರ ನಿಮ್ಮನ್ನು ಬಿಡೋಲ್ಲ ಹೆಂಡ್ರಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಮೋಶೆ ಜೀವನ ನೋಡಿದ್ರೆ, ಮೋಶೆ ಒಬ್ಬನನ್ನು ಕೊಲೆ ಮಾಡಿ ಓಡಿ ಹೋದ ಮೋಶೆ, ದೇವರು ಮೋಶೆಗೆ ದರ್ಶನ ಕೊಟ್ಟು ಮೋಶೆಯ ಪಾಪವನ್ನು ಕ್ಷಮಿಸಿ ಮೋಶೆಯನ್ನು ವಾಪಸ್ ಕರ್ಕೊಂಡು ಬಂದು ಒಂದು ದೊಡ್ಡ ಪ್ರವಾದಿ, 40 ವರುಷಗಳ ಕಾಲ ತನ್ನ ಜನರನ್ನು ನಡೆಸಿದ ಸರ್ವಶ್ರೇಷ್ಠ ಪ್ರವಾದಿ ಅಂತ ಮೋಶೆ. ಕೆಲವು ತಪ್ಪು ಮಾಡಿದ ಪಾಪ. ದೇವರು ಹೇಳಿದ್ರು, ಕೈಯಲ್ಲಿ ಕೋಲಿದೆ ಅಲ್ಲ, ಬಂಡೆಗೆ 1 ಸಾರಿ ಓಡಿ ನೀರು ಬರುತ್ತೆ. ಇವನು ಸ್ವಲ್ಪ ಸ್ಟಂಟ್ ಮಾಡ್ಲಿಕ್ಕೆ ಹೋಗಿ 2 ಸಾರಿ ಹೊಡೆದ. ಪ್ರೈಸ್ ದ ಲಾರ್ಡ್. ದೇವರು ಹೇಳಿದ್ರು, ನಾನು ಹೇಳಿದ್ದು ನೀನು ಕೇಳಬೇಕು, ನೀನು ಬೇಕಾದಾಗೆ ವರ ಸಿಕ್ಕಿದೆ ಅಂತೇಳಿ ಮಾಡ್ಲಿಕ್ಕೆ ಹೋಗ್ಬೇಡ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕೊನೆಗೆ ಪಾಪ ಮೋಶೆಗೆ ಆ ನಾಡಿಗೆ, ಕಾನಾನ್ ನಾಡಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಅವನು ಕಾನಾನ್ ನಾಡಿಗೆ ಹೋಗುವ ಮುಂಚೆನೆ ಸತ್ತ. ಆದರೆ ಅವನು ಹೇಳಿದ, ಸಾಯುವ ಮುಂಚೆ ದೇವರನ್ನು ತುಂಬಾ ಪ್ರೀತಿಸಿದ. ದೇವರು ಅವನನ್ನು ಪ್ರೀತಿಸಿದ್ರು, ಅವನನ್ನು ಹೂತ್ರು. ಮೋಶೆ ಹೇಳಿದ, ನೋಡಿ, ನನ್ನ ಈ ಶವ ನೀವು ಇಲ್ಲಿ ಉಳ್ತೀರಿ, ಆದರೆ ಒಂದು ಕೆಲಸ ಮಾಡಬೇಕು. ನೀವಿಲ್ಲಿಂದ ಹೋಗುವಾಗ ಆ ಕಾನಾನ್ ನಾಡಿಗೆ ನನ್ನ ಆ ಎಲುಬುಗಳನ್ನು ನೀವು ತಕೊಂಡು ಆ ನಾಡಿನಲ್ಲಿ ನನ್ನನ್ನು ಹೂಳಬೇಕು. ಪ್ರೈಸ್ ದ ಲಾರ್ಡ್. ಎಲ್ಲಿ ಬೇಕಾದರೆ ಉಳ್ಳಿ, ಪರವಾಗಿಲ್ಲ. ಬೈಬಲ್ ಏನು ಹೇಳ್ತಾರೆ? ಅವನು ಸತ್ತ, ಅವನು ಸಮಾಧಿಯಾದ ಅಂತ ಮೋಶೆ ಯಾರಿಗೆ ದರ್ಶನ ಕೊಟ್ಟಿದ್ದಾರೆ? ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಕೃಪಾಪೂರ್ಣಳು, ದೈವಾನುಗ್ರಹ ಭರಿತಳು ಅಮ್ಮ ಮರಿಯಮ್ಮ, ನಾನು ಕಥೋಲಿಕನಾಗಿ ನಂಬುತ್ತೀನಿ, ಧೈರ್ಯದಿಂದ ಹೇಳ್ತೀನಿ, ಶರೀರ ಆತ್ಮ ಸಮೇತ ದೇವರು ಆಕೆಯನ್ನು ಸ್ವರ್ಗಕ್ಕೆ ಸೇರಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇದು ನಮ್ಮ ವಿಶ್ವಾಸ, ಇದು ಧರ್ಮಸಭೆಯ ವಿಶ್ವಾಸ. ಈ ವಿಶ್ವಾಸ ಸತ್ಯವಾದುದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಎಷ್ಟು ಮಂದಿ ಪ್ರೇಷಿತರಿದ್ರು ಕೇಳಲಿಲ್ಲ? 12 13 12 ಮಂದಿ ಇದ್ರು. ಒಬ್ಬ ಸತ್ತ, ಅವನ ಹೆಸರೇನು? ಯೂದಾಸ್. 11 ಮಂದಿ ಉಳಿದ್ರು. ಈ 11 ಮಂದಿಯಲ್ಲಿ ಒಬ್ಬ ಮಾತ್ರ ನಾರ್ಮಲ್ ಡೆತ್ ಸತ್ತ. ಉಳಿದವರೆಲ್ಲರಿಗೂ ರಕ್ತ ಸಾಕ್ಷಿಗಳಾದರು. ಅವರೆಲ್ಲರೂ ಯೇಸುವಿನ ಬಳಿಗೆ ಹೋದ್ರು. ಆದರೆ ಸತ್ತ ಮೇಲೆ
ಈ 11 ಅಪೋಸ್ತಲರಲ್ಲಿ ಯಾವ ಅಪೋಸ್ತಲರು ಬಂದು ದರ್ಶನ ಕೊಟ್ಟು ನಾನು ಈ ಜಾಗದಲ್ಲಿ ಇದ್ದೇನೆ ಬೋಧಿಸ್ತೀನಿ ಅಂತ ಹೇಳಲಿಲ್ಲ. ಅವರ ಮೂಲಕ ಅದ್ಭುತಗಳು ನಡೀತವೆ. ಆದರೆ ಸ್ವರ್ಗ ಸ್ವೀಕೃತಿ ಆದ ಮೇಲೂ ವಿಶ್ವದಲ್ಲಿ ಸುವಾರ್ತೆ ಸಾರುತ್ತಿರುವ ಏಕೈಕ ತಾಯಿ ಮರಿಯಮ್ಮ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಲೂರ್ದ್ ನಗರದಲ್ಲಿ ಹೋಗಿ, ಫಾತಿಮಾ ನಗರಕ್ಕೆ ಹೋಗಿ, ಗಾರ ಬಂಡಲಿಗೆ ಹೋಗಿ, ಪಾಂದ್ರಾ ವೆಲಾಂಗಣಿಗೆ ಹೋಗಿ, ನಮ್ಮ ಶಿವಮೊಗ್ಗದ ಹರಿಹರದಲ್ಲಿ ಹೋಗಿ, ತಾಯಿ ಮರಿಯಮ್ಮ ವಿಶ್ವದ ವಿವಿಧ ಕಡೆಗಳಲ್ಲಿ ಇಂದು ಸುವಾರ್ತೆ ಸಾರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಪೋಸ್ತಲರಲ್ಲಿ ಶ್ರೇಷ್ಠ ಅಪೋಸ್ತಲರು ಅವರು. ನಿನ್ನೆ ಗುರುಗಳು ಹೇಳಿದ್ರು, ಆ ಶಿಲುಬೆಯ ಬಳಿ ಯೇಸುವಿನ ರಕ್ತ ಆಕೆಯ ಮೇಲೆ ಬಿದ್ದು, ಆಕೆ ಕೂಡ ದೇವರ ಕೃಪೆಯನ್ನು ಪಡೆದು ದೈವಾನುಗ್ರಹ ಭರಿತಳಾದ ತಾಯಿಗೆ ದೇವರು ವಿಶೇಷವಾದ ಒಂದು ವರವನ್ನು ಕೊಟ್ಟರು, ಸುವಾರ್ತೆಯ ವರ. ಪ್ರೈಸ್ ದಿ ಲಾರ್ಡ್. ಆಕೆಯನ್ನು ಸುವಾರ್ತೆಯ ನಾಯಕಿ ಅಂದರೆ ಖಂಡಿತ ತಪ್ಪಾಗಲಾರದು. ಪ್ರೈಸ್ ದಿ ಲಾರ್ಡ್. ನಮ್ಮ ಕರಿಸ್ಮೆಟಿಕ್ ಸಂಚಲನದೊಳಗೆ ನಮಗೆ ಪ್ರಾರ್ಥಿಸಲಿರುವ ಶ್ರೇಷ್ಠ ತಾಯಿ ಅಂದರೆ ಖಂಡಿತ ತಪ್ಪಾಗಲಾರದು. ನಮಗಾಗಿ ಭಿನ್ನಯಿಸಲು 24 ತಾಸು ದೇವರ ಮುಂದೆ ಇರುವ ಶ್ರೇಷ್ಠ ಸಂತ ಮಹಿಳೆ ಆಕೆ ಆಗಿದ್ದಾಳೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ನೋಡಿ, ನಮ್ಮ ಜಗದ್ಗುರುಗಳು ಯಾವ ಪತ್ರವನ್ನು ಅವರು ಕೊಡಲಿ ಧರ್ಮಸಭೆಗೆ, ಎಲ್ಲ ಪತ್ರದಲ್ಲೂ ಕೊನೆಗೆ ಒಂದು ಮಾತು ಹೇಳುತ್ತಾರೆ, ನಾವು ಈ ಧರ್ಮಸಭೆಯನ್ನು ತಾಯಿ ಮರಿಯಮ್ಮನವರ ಭಿನ್ನಹಕ್ಕೆ ಕೈಗಳಲ್ಲಿ ಒಪ್ಪಿಸುತ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ದೇವರು ವಿಶೇಷವಾಗಿ ಈ ಸ್ತ್ರೀಯನ್ನು ಆರಿಸಿಕೊಂಡು ಆಶೀರ್ವದಿಸಿದರು. ಆದಾಮ ಮತ್ತು ಅವ್ವಳು ಪಾಪ ಮಾಡಿದಾಗ, ದೇವರು ನಮಗೆ ರಕ್ಷಣೆಯ ಯೋಜನೆಯನ್ನು ಯೋಚಿಸಿದಾಗ, ಮೊಟ್ಟ ಮೊದಲನೆಯ ಪ್ರವಾದನೆ ದೇವರ ಬಾಯಿಂದ ಈ ಮನುಕುಲ ರಕ್ಷಣೆಗೆ ಬಂತು. ವಿಮೋಚನೆ ಕಾಂಡ ಆದಿಕಾಂಡ 3ನೇ ಅಧ್ಯಾಯ ವಾಕ್ಯ 15ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಆದಿಕಾಂಡ 3ನೇ ಅಧ್ಯಾಯ ವಾಕ್ಯ 15 ನಾನು ನಿಮಗಾಗಿ ಓದ್ತೀನಿ, ಕೇಳಿ. ಹಗೆತನ ವಿರಿಸುವೆನು ನಿನಗೂ ಈ ಮಹಿಳೆಗೂ. ಹನವಿರಿಸುವೆನು. ಐ ಪುಟ್ ಎನಿಮಿಟಿ ಬಿಟ್ವೀನ್ ಯು ಅಂಡ್ ದಿಸ್ ವುಮನ್. ಸರ್ಪೆಂಟ್ಗೆ ಹೇಳ್ತಾ ಇದ್ದಾರೆ, ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ ಜಜ್ಜುವುದಿವಳ ಸಂತಾನ, ನಿನ್ನ ತಲೆಯನ್ನು ಕಚ್ಚುವೆ ನೀನ ಸಂತಾನದ ಹಿಮ್ಮಡಿಯನು. ಸೈತಾನನ ತಲೆಯನ್ನು ಜಜ್ಜಿದ್ದು ಯಾರು? ಯಾರು ಯಾರು ಯಾರೆಲ್ಲ ಮರಿಯಮ್ಮ ಅಂತ ಹೇಳಿದ್ದೀರಲ್ಲ, ಹೋಗಿ ಮೊದಲು ಕೆಥೆಡ್ರಲ್ ಚರ್ಚ್ ಒಳಗಡೆ ಪಾಪ ನಿವೇದನೆ ಆಗಿ ಬಂದು ಕೂತ್ಕೊಳ್ಳಿ. ಅದಕ್ಕೆ ಪ್ರೊಟೆಸ್ಟೆಂಟರು ಬೇರೆ ಸಭೆಯನ್ನು ಕಲ್ಲೆಸೆಯುತ್ತಾರೆ. ಶಿಲುಬೆಯಲ್ಲಿ ಸತ್ತಿದ್ದು ಮರಿಯಮ್ಮನ, ನಮ್ಮ ಏಕೈಕ ರಕ್ಷಕ ಮರಿಯಮ್ಮನ. ವೆನ್ ಯು ಡೌಟ್ ಯು ಆರ್ ಔಟ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾಕೆ ನೀವು ಹೇಳಿದ್ರಿ ನನಗೆ ಗೊತ್ತು. ತಾಯಿ ಮರಿಯಮ್ಮನರ ಕಾಲ್ ಕೆಳಗೆ ಒಂದು ಸರ್ಪೆಂಟ್ ಇದೆ, ಅಲ್ಲಿ ಒಂದು ಫೋಳಾಸ ತೊಣ ಅಂತ ಫಲ ಇದೆ. ಪ್ರೈಸ್ ದಿ ಲಾರ್ಡ್. ನಾವು ದೇವರ ವಾಕ್ಯ ಸರಿಯಾಗಿ ನೋಡಿ. ಯು ಶುಡ್ ನಾಟ್ ಬಿ ಡಿಸೀವ್ಡ್ ವೆನ್ ಯು ರೀಡ್ ದ ವರ್ಡ್ ಆಫ್ ಗಾಡ್. ವರ್ಡ್ ಆಫ್ ಗಾಡ್ ಏನು ಹೇಳ್ತದೆ? ಹಗೆತನ ವಿರಿಸುವೆನು ಸೈತಾನನೇ ನಿನಗೂ ಈ ಮಹಿಳೆಗೂ. ಪ್ರೈಸ್ ದಿ ಲಾರ್ಡ್. ಯಾರು ಈ ಮಹಿಳೆ? ಹೊಸ ಒಡಂಬಡಿಕೆಯಲ್ಲಿ ಘಟಸರ್ಪ ಯಾರನ್ನು ಓಡಿಸಿ ಬಂತು ಪ್ರಕಟಣೆಯಲ್ಲಿ? ಈ ಮಹಿಳೆ ಮರಿಯಳನ್ನು. ಪ್ರೈಸ್ ದಿ ಲಾರ್ಡ್. ನಿನ್ನ ಸಂತಾನಕ್ಕೂ, ಲೂಸಿಫರ ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ. ಇವಳ ಸಂತಾನ ಯಾರು? ಇವಳ ಸಂತಾನ? ಯೇಸು. ಮಹಿಳೆ, ಈ ಮರಿಯಳ ಮಗ ಯಾರು? ಯೇಸು. ಜಜ್ಜುವುದು ಇವಳ ಸಂತಾನ. ಇವಳ ಸಂತಾನ ಯಾರು? ಜಜ್ಜುವುದು ಇವಳ ಸಂತಾನ, ನಿನ್ನ ತಲೆಯನ್ನು. ಸೈತಾನನ ತಲೆಯನ್ನು ಜಜ್ಜಿದು ಯಾರು? ಗಟ್ಟಿಯಾಗಿ, ಜೋರಾಗಿ, ಬಲಗೈಯನ್ನು ಮೇಲೆತ್ತಿ, 2 ಕೈಯನ್ನು ಮೇಲೆತ್ತಿ, ಚಪ್ಪಾಳೆ ತಟ್ಟುತ್ತಾ ಹಾಲೆಲೂಯಾ, ಹಾಲೆಲೂಯಾ. ಜಜ್ಜುವುದು ಇವಳ ಸಂತಾನ. ಇವಳ ಸಂತಾನ ಮರಿಯ, ನಿನ್ನ ಸಂತಾನ ಯೇಸು ಸೈತಾನನ ತಲೆಯನ್ನು ಜಜ್ಜಿದ. ಪ್ರೈಸ್ ದ ಲಾರ್ಡ್.
ಆ ಪಾಪವನ್ನು ಜಜ್ಜಿದ, ಶಾಪವನ್ನು ಜಜ್ಜಿದ, ನಮಗೆ ಬಿಡುಗಡೆ ಕೊಟ್ಟ. ಒಬ್ಬಾಕೆ ಸ್ತ್ರೀಯಿಂದ ಪಾಪ ಬಂತು, ಇನ್ನೊಬ್ಬಾಕೆ ಸ್ತ್ರೀ ಮರಿಯಳ ಮೂಲಕ ಯೇಸುವಿನಲ್ಲಿ ನಮಗೆ ರಕ್ಷಣೆ ತಂತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪ್ರವಾದನೆಯ ಮಾತು ನೆರವೇರುವ ಗಳಿಗೆ ಕಾಣದಿದ್ದಾಗ, ಜನರು ಪ್ರಾರ್ಥನೆ ಮಾಡ್ತಾ ಇರುವಾಗ ಯೆಶಾಯ ಪ್ರವಾದಿಯ ಮೂಲಕ ದೇವರು ಹೇಳ್ತಾ ಇದ್ದಾರೆ. ಯೆಶಾಯ ಪ್ರವಾದಿ 7ನೇ ಅಧ್ಯಾಯ ವಾಕ್ಯ 14. ಯೆಶಾಯ ಪ್ರವಾದಿ 7ನೇ ಅಧ್ಯಾಯ ವಾಕ್ಯ, ಐಸಾಯ 7:14. ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು. ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಮಾನುವೇಲ್ ಎಂದು ಆತನಿಗೆ ಹೆಸರಿಡುವಳು. ಪ್ರೈಸ್ ದ ಲಾರ್ಡ್. 722 ಕ್ರಿಸ್ತ ಪೂರ್ವದಲ್ಲಿ ದೇವರು ಯೆಶಾಯ ಪ್ರವಾದಿಯ ಮೂಲಕ ತಾಯಿ ಮರಿಯಮ್ಮನವರ ಬಗ್ಗೆ ಪ್ರವಾದನೆ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಲೂಕನ ಶುಭ ಸಂದೇಶಕ್ಕೆ ನಾವು ಬರೋಣ. ಲೂಕನ ಶುಭ ಸಂದೇಶದಲ್ಲಿ ಒಂದು ದಿನ ಸ್ವರ್ಗದಲ್ಲಿ ಮೀಟಿಂಗ್ ನಡೆಯಿತು. ಕಾಲವು ಪರಿಪಕ್ವವಾದಾಗ ಈ ಸ್ವರ್ಗದಿಂದ ದೇವರು ತಮ್ಮ ಯೋಜನೆಯನ್ನು ಕೈಗೊಳ್ಳಬೇಕಾಯಿತು. ಅದಕ್ಕೆ ಎಲ್ಲ ಆ ದೇವದೂತರ ಸಮ್ಮುಖದಲ್ಲಿ, ಸಭಾ ಪ್ರಮುಖರ ಸಮ್ಮುಖದಲ್ಲಿ ದೇವರು ಒಂದು ಯೋಜನೆಯನ್ನು ಮಾಡಿದರು. ಆ ದೇವದೂತರ ಮಧ್ಯೆ ಪ್ರಧಾನ ದೇವದೂತರು ಮಿಕಾಯೇಲ, ರಫಾಯೇಲ, ಗಾಬ್ರಿಯೇಲ, ಹೀಗೆ ಅನೇಕ ದೂತರಿದ್ದಾರೆ. ಅದರಲ್ಲಿ ಅಂಚೆ ವ್ಯವಸ್ಥೆ, ಪೋಸ್ಟ್ ಮ್ಯಾನ್ ಕೆಲಸ ಮಾಡುವ ದೇವದೂತ ಗಬ್ರಿಯೇಲ. ಪ್ರೈಸ್ ದ ಲಾರ್ಡ್. ದೇವರು ಕರೆದ್ರು, ಗಬ್ರಿಯೇಲ್. ಗಬ್ರಿಯೇಲ್ ಬಂದ. ಎಸ್ ಮೈ ಲಾರ್ಡ್. ಏನು? ನೋಡು, ನೀನು ನಜರೇತಿಗೆ ಹೋಗಬೇಕು. ನಜರೇತಿಗೆ ಹೋಗಿ ನನ್ನ ಮಾತನ್ನು ನಜರೇತಿನಲ್ಲಿರುವ ಆ ಹುಡುಗಿಗೆ ಹೇಳಬೇಕು. ನೋಡಿ, ಆ ನಜರೇತಿನ ಹುಡುಗಿಗೆ ಎಂಗೇಜ್ಮೆಂಟ್ ಆಗಿತ್ತು. ಯಾರೊಟ್ಟಿಗೆ ಎಂಗೇಜ್ಮೆಂಟ್ ಆಗಿತ್ತು? ಕೇಳಲಿಲ್ಲ. ಜೋಸೆಫ. ಕೆಲವರು ಹೇಳ್ತಾ ಇದ್ದಾರೆ ಜೋಸೆಫನಿಗೆ ವಯಸ್ಸಾಗಿತ್ತು. ಯಾವ ತಂದೆ ತಾಯಿ ವಯಸ್ಸಾದವನಿಗೆ ತಮ್ಮ ಯುವ ಮಗಳನ್ನು ಕೊಡಲು ಸಿದ್ಧರಿದ್ದಾರೆ? ಖಂಡಿತ ಇಲ್ಲ. ಅವನು ಯುವಕ, ಅವನು ಬಡಗಿ. ಆ ಕುಲದೊಡನೆ ಆ ನಿಶ್ಚಿತಾರ್ಥವಾಗಿತ್ತು ಎಲ್ಲ. ಏಕೆಂದರೆ ಯಹೂದ್ಯರ ನಿಯಮದ ಪ್ರಕಾರ ಆಗಿತ್ತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಂಗೇಜ್ಮೆಂಟ್ ಮುಗಿದಿದೆ. ಮದುವೆ ಸಂಭ್ರಮ ಇನ್ನು ಕೆಲವೇ ದಿನಗಳಲ್ಲಿ ನಡೆಯಲಿದೆ. ಅಷ್ಟರಲ್ಲಿ ಸ್ವರ್ಗದಲ್ಲೊಂದು ಮೀಟಿಂಗ್. ಆ ಮೀಟಿಂಗ್ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಗಬ್ರಿಯೇಲ್ ಹೋಗು, ನಜರೇತಿನ ಕನ್ನಿಕೆಯಲ್ಲಿಗೆ ಹೋಗು, ಈ ವಿಷಯಗಳನ್ನು ತಿಳಿಸು. ಬೈಬಲ್ ಗ್ರಂಥ ಹೇಳುತ್ತೆ, ಎಲಿಜಬೆತಳು ಗರ್ಭಿಣಿಯಾದ 6ನೇ ತಿಂಗಳಲ್ಲಿ, ಅಂದರೆ ಎಲಿಜಬೆತಳಿಗೆ ಮಕ್ಕಳೇ ಇರಲಿಲ್ಲ. ಬಂಜೆ ಎಲಿಜಬೆತಳಿಗೆ ಜಕಾರಿಯ ಆ ಧೂಪವನ್ನು ಅರ್ಪಿಸುವಾಗ, ಆತನ ಸೇವೆ ಮಾಡುವಾಗ ದೇವರು ದರ್ಶನ ಕೊಟ್ಟು ಸ್ನಾನಿಕ ಯೋಹಾನನ ಭಾಗ್ಯ ಎಲಿಜಬೆತಳ ಗರ್ಭದಲ್ಲಿ ದೇವರು ಕೊಟ್ಟರು. ಇದು ಮರಿಯಳಿಗೆ ಗೊತ್ತಿರಲಿಲ್ಲ. ಕಾರಣ, ಆ ಕಾಲದಲ್ಲಿ ಫೇಸ್ಬುಕ್, ವಾಟ್ಸಪ್ ಇರಲಿಲ್ಲ. ಇದ್ದಿದ್ರೆ ಖಂಡಿತ ಎಲಿಜಬೆತ್ ವಾಟ್ಸಪ್ ಮಾಡ್ತಿದ್ಲು, ಒಂದು ಫೋಟೋ ತೆಗೆದು ಸೆಲ್ಫಿ ತೆಗೆದು ಹಾಕ್ತಿದ್ಲು. ಪ್ರೈಸ್ ದ ಲಾರ್ಡ್. ಇವತ್ತು ಕೂಡ ಗರ್ಭಿಣಿಯರು ಸೆಲ್ಫಿ ತೆಗೆದು ಹಾಕ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆವಾಗ ಗುಡ್ಡ ಗಾಡಿನಲ್ಲಿ ಓಡಿ ಹೋಗಿ, ನ್ಯೂಸೇ ಗೊತ್ತಿಲ್ಲ, 6 ತಿಂಗಳಾದರೂ ಮರಿಯಳಿಗೆ ಗೊತ್ತಿಲ್ಲ. ಮರಿಯಳ ಮೌಶಿ ಅವರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವದೂತ ಬಂದು ಹೇಳ್ತಾ ಇದ್ದಾನೆ ಮರಿಯಳಿಗೆ, ದೇವರು ಗಬ್ರಿಯೇಲ್ ದೂತನನ್ನು ಗಲಿಲಿಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿಗೆ ಕಳಿಸಿದರು. ಬೈಬಲ್ ಹೇಳುತ್ತೆ ಮರಿಯಳು ಕನ್ನಿಕೆ. ಅದಕ್ಕೆ ಆಕೆಯನ್ನು ನಾವು ಕನ್ಯಾ ಮರಿಯಂ ಅನ್ನುತ್ತೀವಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಕೆಗೆ ದಾವೀದ ಅರಸನ ವಂಶಜನಾದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಯೇಸು ಬರುವರು ದಾವೀದ ಅರಸನ ವಂಶ. ಆ ವಂಶದ ಜೋಸೆಫನೊಂದಿಗೆ ಮರಿಯಳಿಗೆ, ಜೋಕಿ ಮತ್ತು ಅನ್ನಳ ಮಗಳಿಗೆ ನಿಶ್ಚಿತಾರ್ಥವಾಗಿತ್ತು. ಆಕೆಯ ಹೆಸರು ಮರಿಯಾ. ದೇವದೂತನು ಆಕೆಯ ಬಳಿಗೆ ಬಂದು, ಹೇಲ್ ಮೇರಿ ಫುಲ್ ಆಫ್ ಗ್ರೇಸ್, ದೈವಾನುಗ್ರಹ ಭರಿತಳೆ. ಯಾರು ಹೇಳ್ತಾ ಇದ್ದಾನೆ? ದೇವದೂತ. ದೈವರ ಅನುಗ್ರಹ ಭರಿತಳೆ. ಯು ಆರ್ ಫಿಲ್ಡ್ ವಿತ್ ದ ಗ್ರೇಸ್ ಆಫ್ ಗಾಡ್. ಹೂ ಆರ್ ವಿ ಟು ಟೆಲ್ ದೇರ್ ಇಸ್ ನೋ ಗ್ರೇಸ್ ಫಾರ್ ಮದರ್ ಮೇರಿ? ವಿ ಮೇ ಬಿ ಸೇಟನ್ಸ್ ಪಾರ್ಟಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೈವಾನುಗ್ರಹ ಭರಿತಳು, ದೇವರ ಕೃಪೆಯಿಂದ ತುಂಬಲ್ಪಟ್ಟವಳು. ನಿನಗೆ ಶುಭವಾಗಲಿ. ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ, ದೇವರು ನಿನ್ನೊಡನೆ ಇದ್ದಾರೆ. ನಾವ್ಯಾರು ಆಕೆಯಲ್ಲಿ ದೇವರಿಲ್ಲ ಅಂತ ಹೇಳಲಿಕ್ಕೆ? ಇದನ್ನು ಕೇಳಿದ ಮರಿಯಳಿಗೆ ಶಾಕ್ ಟ್ರೀಟ್ಮೆಂಟ್ ಆದಂಗಾಯ್ತು. ದೇವದೂತ ಬಂದಿದ್ದಾನೆ, ಏನ್ ಮಾತಾಡ್ತಾ ಇದ್ದಾನೆ? ತಬ್ಬಿಬ್ಬಾದಳು. ಇದೆಂತ ಶುಭಾಶಯ ಎಂದು ಯೋಚಿಸತೊಡಗಿದಳು.
ದೂತನು ಆಕೆಗೆ, ಮರಿಯಾ, ನೀನು ಅಂಜಬೇಕಾಗಿಲ್ಲ. ಡು ನಾಟ್ ಬಿ ಅಫ್ರೇಡ್ ಮೇರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಗಾಡ್ ಹ್ಯಾಸ್ ಶೋನ್ ಹಿಸ್ ಮರ್ಸಿ, ಹಿ ಹ್ಯಾಸ್ ಗಿವನ್ ಹಿಸ್ ಗ್ರೇಸ್ ಟು ಯು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಎಂಬ ಹೆಸರಿಡಬೇಕು. ನೋಡಿ, ಹೆಸರು ಕೂಡ ದೇವಲೋಕದಿಂದ ಬಂದ ಹೆಸರು. ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು. ಪಿತಾಮಹ ದಾವೀದ ಅರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು. ಯಾಕೋಬ ವಂಶವನ್ನು ಆತನು ಚಿರಕಾಲ ಆಳುವನು. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಮರಿಯಳು ತಬ್ಬಿಬಾದ್ಲು. ಮರಿಯಳು ಹೇಳ್ಬೋದಿತ್ತು, ಒಂದು ನಿಮಿಷ ಇರು, ನಾನು ಕೆಲವು ನಮ್ಮ ಯಾಜಕರನ್ನೆಲ್ಲ ಕರ್ಕೊಂಡು ಬರ್ತೀನಿ, ಇಲ್ಲ ಸ್ವಲ್ಪ ಪ್ರೆಸ್ ಮೀಟ್ ಕರ್ಕೊಂಡು ಬರ್ತೀನಿ, ಯಾಕಂದರೆ ನಾಳೆ ಇದೆಲ್ಲ ಏನೆಲ್ಲ ಆದರೆ ನಾನು ಫೇಸ್ ಮಾಡಬೇಕು, ನೀನು ಫೇಸ್ ಮಾಡ್ತೀಯಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮಾತೆ ಅದೆಲ್ಲ ಹೇಳಲಿಲ್ಲ. ಮಾತೆ ಪ್ರಶ್ನೆ ನೋಡಿ, ಅದಕ್ಕೆ ಮರಿಯಳು, ಇದು ಆಗುವುದಾದರೂ ಹೇಗೆ? ಹೌ ಈಸ್ ಇಟ್ ಪಾಸಿಬಲ್? ನೋಡಿ, ಮಗು ಆಗಬೇಕಾದ್ರೆ ಒಂದು ಪತಿ ಪತ್ನಿ ಇರಬೇಕು. ಅವರ ಸಂಬಂಧ, ದಾಂಪತ್ಯ ಕ್ರಿಯೆ, ಅವರ ಸಂಬಂಧ ಅಲ್ಲಿ ಆಶೀರ್ವಾದವಾಗುತ್ತೆ. ಇಲ್ಲಿ ಪುರುಷ ಇಲ್ಲ, ಸ್ತ್ರೀ ಮಾತ್ರ. ಹೇಗೆ ಸಾಧ್ಯ? ಇದು ಆಗುವುದಾದರೂ ಹೇಗೆ? ನನಗೆ ಪುರುಷನ ಸಂಸರ್ಗ ಇಲ್ಲ. ದೂತನು ಪ್ರತ್ಯುತ್ತರವಾಗಿ ಹೇಳಿದನು, ಪವಿತ್ರಾತ್ಮ ನಿನ್ನ ಮೇಲೆ ಬರುವುದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ ವಿಲ್ ಹವರ್ ಓವರ್ ಯು. ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ಆ ಪವಿತ್ರ ಶಿಶು ದೇವರ ಪುತ್ರ ಆದರೆ ಇವಳು ಯಾರಾಗುತ್ತಾರೆ? ದೇವರ ತಾಯಿ. ಪ್ರೈಸ್ ದ ಲಾರ್ಡ್. ಚಪ್ಪಾಳೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವದೂತ ಹೇಳ್ತಾನೆ, ನಿನ್ನ ಆವಾಗ ಒಂದು ಟೆಸ್ಟಿಮನಿ. ವೈ ವಿ ರಿಕ್ವೈರ್ ಟೆಸ್ಟಿಮನಿ. ದೇವದೂತ ಕೂಡ ಟೆಸ್ಟಿಮನಿ ಕೊಡ್ತಾನೆ. ಪ್ರೈಸ್ ದ ಲಾರ್ಡ್. ನಿನ್ನ ಸಂಬಂಧಿಕಳಾದ ಎಲಿಜಬೆತಳ ವಿಷಯವನ್ನು ಕೇಳು. ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಲಿದ್ದಾಳೆ. ಬಂಜೆ ಎನಿಸಿಕೊಂಡಿದ್ದ ಆಕೆ ಈಗ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ದರ್ ಇಸ್ ನಥಿಂಗ್ ಇಂಪಾಸಿಬಲ್ ಫಾರ್ ಗಾಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀವೇನೋ ಪಾಪ ಪ್ರೈಸ್ ದ ಲಾರ್ಡ್ ಹೇಳಿದ್ರಿ. ಮಾತೆ ಮರಿಯಮ್ಮನ ಗತಿ ಏನಾಗಿರ್ಬೇಕು ಅಲ್ಲಿ? ಪಾಪ ಯುವತಿ ಗರ್ಭವತಿ ಆಗ್ತಾಳೆ. ಯಾರಿಗೆ ಗೊತ್ತು? ದೇವದೂತನಿಗೆ ಮತ್ತು ಆಕೆಗೆ ಮಾತ್ರ ಗೊತ್ತು. ಎಂಗೇಜ್ಮೆಂಟ್ ಆದ ಜೋಸೆಫನಿಗೆ ಗೊತ್ತಾ? ಜೋಸೆಫನಿಗೆ ಗೊತ್ತಾದರೆ ಗತಿ ಏನಾಗ್ಬಹುದು? ಅದು ಬಿಡಿ, ನನ್ನ ತಂದೆ ತಾಯಿ ಅನ್ನ ಜೋಕಿಮಿಗೆ ಗೊತ್ತಾ? ಹೋಗಿ ಮಮ್ಮಿ ಹತ್ರ ಹೇಳಿದ್ರೆ ಮಮ್ಮಿ ನಂಬಲಿಕ್ಕೆ ಸಾಧ್ಯನಾ? ಯಾರ ಹತ್ರ ಹೇಳಿ? ಅವ್ರು ಹೇಳಿರ್ಬೇಕು, ಗಾಬ್ರಿಯಲ್ ಸ್ವಲ್ಪ ಇರು, ನನ್ನೊಟ್ಟಿಗೆ ಬಂದು ಸ್ವಲ್ಪ ಅಮ್ಮಪ್ಪನಿಗಾದ್ರೂ ಹೇಳು, ಇಲ್ಲ ಜೋಸೆಫನಿಗಾದ್ರೂ ಹೇಳು. We have to appreciate Mary's faith. Praise the Lord. Hallelujah. She is the mother of faith. Praise the Lord. ವಿಶ್ವಾಸದ ತಾಯಿ ಮರಿಯಾ. Praise the Lord. ಆ ದಿನ ಮಾತ್ರ ಸ್ವರ್ಗದಲ್ಲಿ ಹಲ್ಲೆಲೂಯಾ ಸ್ಟಾಪ್ ಆಗಿತ್ತಂತೆ. Praise the Lord. ಯಾಕೆಂದ್ರೆ ಮರಿಯಳು ಏನು ಉತ್ತರ ಕೊಡ್ತಾಳೆ? ಮರಿಯಳಿಗೆ ಎಲ್ಲ ಫ್ರೀಡಮ್ ಇತ್ತು, ಇಲ್ಲ ಅನ್ಲಿಕ್ಕೆ ಫ್ರೀಡಮ್ ಇತ್ತು. God will never interfere in our freedom. God is coming down. ಅವರು ಈ ತಾಯಿ ಮರಿಯಮ್ಮನ ಗರ್ಭದ ಒಳಗಡೆ ಒಂದು ಮಗುವಾಗಿ ಜನಿಸುವ ಮುಂಚೆನೆ ದೇವರು ಗಬ್ರಿಯಲ್ ದೂತನ ಮೂಲಕ ವಾರ್ತೆ ತಗೊಂಡು ಬಂದಿದ್ದಾರೆ. ಪರ್ಮಿಷನ್ ಕೇಳಲು ಬಂದಿದ್ದಾರೆ. ಪ್ರೈಸ್ ದ ಲಾರ್ಡ್. ಒಂದು ನಿಮಿಷ ಸ್ತುತಿ ನಿಂತು ಹೋಯ್ತು ಅಂತ ನಾನು ಯೋಚಿಸುತ್ತೀನಿ. ಮರಿಯಳ ಉತ್ತರ ಏನಿರಬಹುದು? ಎಲ್ಲರಿಗೂ ಆತಂಕ. ಇಲ್ಲಿ ಮರಿಯಳ ವಿಶ್ವಾಸ, ಮರಿಯಳ ಪ್ರಾರ್ಥನೆ, ಮರಿಯಳಿಗೆ ದೇವರ ಮೇಲೆ ಇದ್ದ ಅಚಲ ನಂಬಿಕೆ, ಮರಿಯಳು ದೇವರಿಗಾಗಿ ಏನು ಮಾಡಲು ಸಿದ್ಧರಿದ್ದಾರೆ ಎಂಬುದನ್ನು ತೋರಿಸಿಕೊಟ್ರು. ಆಕೆ ಇಷ್ಟೇ ಹೇಳಿದ್ರು, ಇಗೋ ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ. ಪ್ರೈಸ್ ದ ಲಾರ್ಡ್. I am the handmaid of the Lord. Let it be done according to thy word, not my word. ಮರಿಯಳು ಒಂದೇ ಪ್ರಶ್ನೆ ಕೇಳಿದ್ರು, ಮತ್ತೆ ಪ್ರಶ್ನೆ ಕೇಳಲಿಲ್ಲ. ನಾವು ಮೊದಲು ಒಂದು ಪ್ರಶ್ನೆ ಕೇಳ್ತೀವಿ, ಆಮೇಲೆ 1000 ಪ್ರಶ್ನೆ ಕೇಳ್ತೀವಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮರಿಯಳು ಯಾರನ್ನು ಕಳಿಸಲಿಲ್ಲ. ಹೋಗು ಎಲಿಜಬೆತಳಿಗೆ ಹೇಳು, ನಾನು ದೇವರ ತಾಯಿ ಆಗ್ತೀನಿ, ಎಲಿಜಬೆತ್ ಬರಲಿ ಅಂತೇಳಿ ಕಳಿಸಲಿಲ್ಲ. ಮರಿಯಳ ದೀನತೆ, ಹ್ಯೂಮಿಲಿಟಿ, ವಿಧೇಯತೆ, ಒಬೀಡಿಯನ್ಸ್,
ವಿನಯತೆ, ಸರಳತೆ, ಪ್ರಾಮಾಣಿಕತೆ, ಉದಾರತೆ ಹಾಗೂ ದೇವರ ಪ್ರೀತಿ. ಪ್ರೈಸ್ ದ ಲಾರ್ಡ್. ತನ್ನ ಕುರಿತು ಯೋಚಿಸಲಿಲ್ಲ. ಆಕೆ ಗುಡ್ಡ ಗಾಡಿನಲ್ಲಿ ಓಡಿ ಹೋದ್ಲು. ಯಾರ ಬಳಿ ಓಡಿ ಹೋದ್ಲು? ಎಲಿಜಬೆತ್ ತನ್ನ ಸಂಬಂಧಿಗಳನ್ನು ನೋಡಲು ಓಡಿ ಹೋದ್ಲು. ಎಲಿಜಬೆತ್ ತಮ್ಮಳ ಹತ್ತಿರ ಹೋಗಿ ಇದಾದ ಕೆಲವು ದಿನಗಳಲ್ಲಿ ಮರಿಯಳು ಪ್ರಯಾಣ ಹೊರಟು ಜುದೇಯದ ಗುಡ್ಡ ಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕರಿಯನ ಮನೆಗೆ ಹೋಗಿ ಎಲಿಜಬೆತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಜಬೆತಳು ಕೇಳಿದ್ದೇ ತಡ. ಆಕೆಯ ಗರ್ಭದಲ್ಲಿದ್ದ ಶಿಶು ಪ್ರೈಸ್ ದ ಲಾರ್ಡ್ ಅನ್ನಿತು, ನಲಿದಾಡಿತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮರಿಯಳ ಪ್ರಸನ್ನತೆ ಎಲಿಜಬೆತಳು ಪವಿತ್ರಾತ್ಮ ಭರಿತಳಾದ್ಲು. ಯಾವ ಮನೆಯಲ್ಲಿ ತಾಯಿ ಇದ್ದಾರೆ ಆ ತಾಯಿ ಒಟ್ಟಿಗೆ ಪವಿತ್ರಾತ್ಮ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಜಪಸರ ಮಾಡುವಾಗ ಪವಿತ್ರಾತ್ಮ ಇದ್ದಾರೆ. ಆ ಜಪಸರದ ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮ ಶಕ್ತಿ ಇದೆ. ಹರ್ಷೋದ್ಗಾರದಿಂದ ಎಲಿಜಬೆತಳು ಏನಂದ್ಲು? ಸ್ತ್ರೀಯರೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯು ಧನ್ಯ. ನನ್ನ ಪ್ರಭುವಿನ ತಾಯಿ ನನ್ನ ಬಳಿಗೆ ಬಂದುದು ಅದೆಂತ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿತೊಡನೆ ನಲಿದಾಡಿತು ಆನಂದದಿಂದ. ನನ್ನ ಕರುಳ ಕುಡಿ ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಪ್ರೈಸ್ ದ ಲಾರ್ಡ್. ಪವಿತ್ರಾತ್ಮರ ಮಾತು ಹರ್ಷೋದ್ಗಾರದಿಂದ ಎಲಿಜಬೆತಳು ಹೇಳ್ತಾ ಇದ್ದಾರೆ. ನಾವು ನಮೋ ಮರಿಯ ಪ್ರಾರ್ಥನೆ ಮಾಡುವಾಗ ಏನು ಹೇಳ್ತೇವೆ? ನಮೋ ಮರಿಯ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಅದೇ ಬೈಬಲ್ ಆಧಾರಿತ ವಾಕ್ಯದ ಪ್ರಾರ್ಥನೆ, ನಮೋ ಮರಿಯ ಪ್ರಾರ್ಥನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎರಡನೇ ಭಾಗ ನಾವು ಹೇಳ್ತೀವಿ, ಭಗವಂತ ಮರಿಯೇ ಸಂತಾಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಬ್ರದರ್ ಪ್ರಾರ್ಥಿಸಿ, ಪಾಸ್ಟರ್ ಪ್ರಾರ್ಥಿಸಿ, ಗುರುಗಳೇ ಪ್ರಾರ್ಥಿಸಿ, ಸಹೋದರ ಪ್ರಾರ್ಥಿಸಿ, ಅಮ್ಮ ಪ್ರಾರ್ಥಿಸಿ. ಏಕೆ? ಅಮ್ಮ ಜೀವಂತವಾಗಿದ್ದಾರೆ, ಪ್ರಾರ್ಥಿಸ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ತದನಂತರ ನೀವು ಮರಿಯಳ ಸ್ತುತಿಗೀತೆ ನೋಡಿ, ಎಷ್ಟೊಂದು ದೀನತೆ. ಆತ್ಮೀಯ ಸಹೋದರ ಸಹೋದರಿಯರೇ, ಜಪಸರದ ಪ್ರಾರ್ಥನೆ, ದೇವರ ವಾಕ್ಯದ ಪವಿತ್ರಾತ್ಮ ಭರಿತವಾದ ಪ್ರಾರ್ಥನೆ. 20 ರಹಸ್ಯಗಳಿವೆ. ಮೊದಲನೆಯದು ಈ ಸಂತೋಷದ ರಹಸ್ಯ, ಬೆಳಕಿನ ರಹಸ್ಯ, ದುಃಖದ ರಹಸ್ಯ, ಮಹಿಮೆ ರಹಸ್ಯ. ಈ 20 ರಹಸ್ಯಗಳು ಬೈಬಲ್ ಆಧಾರಿತ. ಇಟ್ ಈಸ್ ದ ಸಾಲ್ವೇಷನ್ ಹಿಸ್ಟ್ರಿ ದಟ್ ವಿ ಆರ್ ರಿಫ್ಲೆಕ್ಟಿಂಗ್ ಇನ್ ದ ರೋಸರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕೆಲವರಿಗೆ ಜಪಸರ ಅಂದ್ರೆ ಅಪಸರ. ಜಪಸರ ಕೊರಳಲ್ಲಿ ಹಾಕ್ತಾರೆ, ಜೋಬಲ್ಲಿ 10-20 ಇಡ್ತಾರೆ, ಕಲೆಕ್ಷನ್ ಮಾಡ್ತಾರೆ, ಎಕ್ಸಿಬಿಷನ್ ಅಲ್ಲಿ ಹೋಗಿ ನೋಡ್ತಾರೆ. ಅಷ್ಟು ಸಾಲದು. ಜಪಸರ ಪ್ರಾರ್ಥನೆ ಪ್ರಾರ್ಥಿಸಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಮಿನಿಸ್ಟ್ರಿಗೆ 5 ವರ್ಷ ಹೋಗ್ತಿದ್ದೆ. ಹೋಗುವಾಗ ಅಲ್ಲಿದ್ದವರೆಲ್ಲರೂ ಕ್ರಿಮಿನಲ್ಸ್ಗಳು ಹೇಳ್ತಿದ್ರು, ಫಾದರ್ ನಮಗೆ ಜಪಸರ ಕೊಡಿ. ಯಾಕೆ? ನಾವು ಜಪಸರ ಇಲ್ದಿದ್ರೆ ನಮ್ಮ ಕುತ್ತಿಗೆಯಲ್ಲಿ ಯಾರೋ ಹಿಡ್ದಂಗೆ ರಾತ್ರಿ ನಿದ್ದೆ ಬೀಳ್ತಾ ಇಲ್ಲ. ಜಪಸರ ನಮ್ಮ ಕುತ್ತಿಗೆಯಲ್ಲಿ ಹಾಕಿದ್ರೆ ನಮ್ಮಲ್ಲಿ ಆ ಪಿಶಾಚಿ ಶಕ್ತಿಗಳು ಇರುವುದಿಲ್ಲ, ಒಳ್ಳೆ ನಿದ್ದೆ ಬರುತ್ತೆ, ಸಮಾಧಾನ ಸಿಗುತ್ತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತ್ಮೀಯ ಸಹೋದರ ಸಹೋದರಿಯರೇ, ಇದೇ ಮರಿಯಳು ಕಾನಾ ನಗರದಲ್ಲಿ ಬಿನ್ನಹ ಮಾಡಿದರು. ನನ್ನ ಮಗ ಏನು ಹೇಳುತ್ತಾನೆ ಅದನ್ನು ಕೇಳಿ, ಯೇಸು ಹೇಳಿದಂತೆ ಕೇಳಿ, ಯೇಸು ಹೇಳಿದಂತೆ ಬಾಳಿ. ಯೇಸುವಿನಲ್ಲಿ ನಿಮಗೆ ಜಯವಿದೆ. ಯೇಸುವಿನಡೆಗೆ ನಮಗೆ ಹಾದಿ ತೋರಿಸುವ ತಾಯಿ ಸಕಲ ಸಂತರೊಡನೆ ಅವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ಯೋಚನೆ ಮಾಡ್ತೀನಿ, ಮರಿಯಳು ಗರ್ಭಿಣಿಯಾದ ಮೇಲೆ ಇನ್ನೊಂದು ದೊಡ್ಡ ಸಂಕಟ ಸ್ಟಾರ್ಟ್ ಆಯಿತು. ಯಾರಿಗೆ? ಜೋಸೆಫ್ ಅಣ್ಣನಿಗೆ. ಪ್ರೈಸ್ ದ ಲಾರ್ಡ್. ಜೋಸೆಫ್ ಅಣ್ಣನಿಗೆ ನ್ಯೂಸ್ ಸಿಕ್ತು, ಮರಿಯಳು ಗರ್ಭಿಣಿ. ಹೇಗೆ ಮರಿಯಳ ಹತ್ರ ಕೇಳುವುದು? ಯಾರ ಹತ್ರ ಹೇಳುವುದು? ಅವನು ನಿಯಮದ ಪ್ರಕಾರ ಯಾಜಕರಿಗೆ ಹೇಳಬೇಕು, ಅಲ್ಲಿ ಪಂಚಾಯತಿ ಮಾಡಬೇಕು, ಕಲ್ಲಿಂದ ಎಸೆದು ಸಾಯಿಸಬೇಕು. ಆದರೆ ಜೋಸೆಫ ಎಷ್ಟು ಒಳ್ಳೆಯ ಪುರುಷ, ಒಳ್ಳೆಯ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ. ಆ ಮಾತೆಯ ಜೀವನದಲ್ಲಿ ಖಂಡಿತವಾಗಿ ಸಂರಕ್ಷಣಾ ಯೋಜನೆಯಲ್ಲಿ ಒಂದು ದೊಡ್ಡ ಶಕ್ತಿ ಸಂತ ಜೋಸೆಫರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆತ ಯೋಚನೆ ಮಾಡಿದ, ಬಿಟ್ಟು ಬಿಡೋಣ, ನಿನಗೆ ಇವರು ನನ್ಗೆ ಗೊತ್ತಿಲ್ಲ ಏನಂತೇಳಿ ನಾನು ಇದರ ಮಧ್ಯೆ ತಲೆ ಹಾಕೋಲ್ಲ. ದೇವದೂತ ಕನಸಿನ ರೂಪದಲ್ಲಿ ಬಂದು ಹೇಳ್ತಾನೆ, ಜೋಸೆಫ್ ಅಂಜಬೇಡ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀವು ಯೋಚನೆ ಮಾಡಿ, ಜೋಸೆಫ್ ಮತ್ತು ಮರಿಯಳಿಗೆ ದೇವದೂತ ಸ್ಥಳ ಕೊಟ್ಟಿಲ್ಲ.
ಎಷ್ಟು ಕಷ್ಟ ಅನುಭವಿಸಿದ್ರು. ನಾರ್ಮಲ್ ಸಾಮಾನ್ಯ ಜನರಂತೆ ಜನಗಣತಿಗೆ ಹೋದ್ರು. ಕತ್ತೆಯ ಮೇಲೆ ಕುಳಿತುಕೊಂಡು ಕರ್ಕೊಂಡು ಹೋದ. ಆ ಜೋಸೆಫ ಅಷ್ಟು ಶಕ್ತಿ ಉಳ್ಳ ವ್ಯಕ್ತಿ. ಈಜಿಪ್ಟ್ ನಾಡಿಗೆ 1000 ಕಿಲೋಮೀಟರ್ನಷ್ಟು ನಡ್ಕೊಂಡು ಮಗುವನ್ನು ಹೆರೋದ ಕೊಲ್ಲುವಾಗ ಕರ್ಕೊಂಡು ಹೋದ. ಆ ಮಗುವನ್ನು ರಕ್ಷಿಸಿದ. ಆ ದೇವರ ಆಶೀರ್ವಾದ ಹೊಂದಿದ ವ್ಯಕ್ತಿ ಹಾಗೂ ನಮ್ಮ ಧರ್ಮಸಭೆಗೆ ಇನ್ನೊಂದು ಶಕ್ತಿ ಸಂತ ಜೋಸೆಫರು. ಪ್ರೈಸ್ ದ ಲಾರ್ಡ್. ಪವಿತ್ರ ಕುಟುಂಬ, ಹೋಲಿ ಫ್ಯಾಮಿಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಜೋಸೆಫ ಸತ್ತ ನಂತರ ಇರಬಹುದು ತಾಯಿ ಮರಿಯಮ್ಮ ಯೇಸುವಿನೊಂದಿಗೆ ಈ ಸಂರಕ್ಷಣಾ ಯೋಜನೆಯಲ್ಲಿ ಸಹಕರಿಸಿದ್ರು. ಕೊನೆಗೆ ಶಿಲುಬೆ ಮೇಲಿಂದ ನಮ್ಮ ತಾಯಿಯನ್ನಾಗಿ ಕೊಟ್ಟರು. ಅಂತ ತಾಯಿಯನ್ನು ಗೌರವಿಸುವ ಸಭೆ ಕಥೋಲಿಕ ಧರ್ಮ ಸಭೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಬೇರೆ ಸಹೋದರ ಸಹೋದರಿಯರು ಇರಲಿಲ್ಲ. ಅವರು ಚಿಕ್ಕ ದೊಡ್ಡಪ್ಪನ ಮಕ್ಕಳು. ಶಿಲುಬೆಯಿಂದ ಯೇಸು ಹೇಳಿದ್ರು, ಇಗೋ ನಿನ್ನ ತಾಯಿ. ಯೇಸು ಶಿಲುಬೆಯಿಂದ ನಮಗೆ ಬರೆದ ಶ್ರೇಷ್ಠವಾದ ಇಚ್ಛಾ ಪತ್ರ, ಆ ಶಾಸನ ಅಥವಾ ವಿಲ್ಲ ಯೇಸು ನಮ್ಮ ತಾಯಿಯನ್ನಾಗಿ ಕೊಟ್ಟಿದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಅಂದಿನಿಂದ ಆ ಶಿಷ್ಯ ತಾಯಿಯನ್ನು ಸಭೆ ಒಳಗೆ ತಂದಿಟ್ಟ. ಎಷ್ಟೋ ಮಂದಿ ಎಳೆದಾಡಿ ಹೋಗಲು ನೋಡ್ತಾರೆ, ಆಗಿಲ್ಲ. ಅವರೇ ಎಳೆದೆಳೆದು ದೂರ ಹೋಗ್ಬಿಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ತಾಯಿ ಮರಿಯಮ್ಮನವರಲ್ಲಿ ವಿಶ್ವಾಸವಿಡೋಣ, ಪ್ರಾರ್ಥಿಸೋಣ. ಆಕೆ ನಮಗೆ ಸಂರಕ್ಷಣೆಯೆಡೆಗೆ ಕರ್ಕೊಂಡು ಹೋಗ್ತಾಳೆ, ದೇವರೆಡೆಗೆ ಕರ್ಕೊಂಡು ಹೋಗ್ತಾಳೆ. ನಾವೆಲ್ಲರೂ ಎದ್ದು ನಿಲ್ಲೋಣ, ಎಲ್ಲರೂ ಎದ್ದು ನಿಲ್ಲೋಣ. 2 ಕರಗಳನ್ನು ಮೇಲೆತ್ತೋಣ, 2 ಕರಗಳನ್ನು ಮೇಲೆತ್ತೋಣ. ಒಂದು ವೇಳೆ ಬೇರೆಯವರ ಪ್ರಬೋಧನೆಗಳನ್ನು ಕೇಳಿ ತಾಯಿ ಮರಿಯಮ್ಮನವರ ವಿರೋಧ ನಾವು ಮಾತಾಡಿದ್ದಾರೆ, ಅಥವಾ ನಮ್ಮ ಮನೆ ಒಳಗಡೆ ಇರುವ ಪ್ರತಿಮೆಗಳನ್ನು ತೆಗೆದು ಬಿಸಾಡಿದ್ದಾರೆ, 3 ಮೀಡಿಯಾ ಇದೆ ನಮಗೆ. ನೋಡಿ ತಿಳಿ, ಕೇಳಿ ತಿಳಿ, ಓದಿ ತಿಳಿ. ವಿ ಲರ್ನ್ ಬೈ ಸೀಯಿಂಗ್, ಹಿಯರಿಂಗ್ ಆ್ಯಂಡ್ ರೀಡಿಂಗ್. ಈ ಕಥೋಲಿಕ ಸಭೆಯಲ್ಲಿ ಇರುವ ಈ ಪವಿತ್ರ ವಸ್ತುಗಳು ಮೂರ್ತಿಗಳಲ್ಲ, ಪ್ರತಿಮೆಗಳು. ಇದು ಆಶೀರ್ವಾದ ಹೊಂದಿದ್ದು. ಇದರ ಮೂಲಕ ದೇವರ ಕರುಣೆ ನಮಗೆ ಸಿಗುವಂಥದ್ದು. ಆ ತಾಯಿಯ ಭಿನ್ನಹ ಕೊನೆಯ ದಿನ 50 ವರ್ಷ ನಮ್ಮ ಕರ್ನಾಟಕಕ್ಕೆ ವಿಶೇಷವಾಗಿ ನವೀಕರಣಕ್ಕೆ ಕೊಟ್ಟ ದೇವರಿಗೆ 14 ಡಯಾಸಿಸ್ಗಳಿಗಾಗಿ, ಎಲ್ಲ ಪ್ರಾರ್ಥನಾ ತಂಡಗಳಿಗಾಗಿ ಆ ತಾಯಿ ಮರಿಯಮ್ಮನವರ ಭಿನ್ನ ಬೇಕಾಗಿದೆ. ಈ ಸಾಯಂಕಾಲ ವರದಾನಗಳ ಸುರಿಮಳೆಗಾಗಿ ಆ ತಾಯಿ ನಮಗಾಗಿ, ಅಪೊಸ್ತಲರನ್ನು ಕೂಡಿ ನಮಗಾಗಿ ಪ್ರಾರ್ಥಿಸಲಿ. ಆ ಪಂಚದಶಮಿ ದಿನದಂದು ಶಿಷ್ಯರೊಡನೆ ಪ್ರಾರ್ಥಿಸಿದ ತಾಯಿ ನಮಗಾಗಿ ಪ್ರಾರ್ಥಿಸಲಿ. ಗಟ್ಟಿಯಾಗಿ ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಗಟ್ಟಿಯಾಗಿ, ಜೋರಾಗಿ. ಓ ದೇವರೇ, ನಿಮಗೆ ಸ್ತೋತ್ರ, ತಂದೆ ಸ್ತೋತ್ರ. ಹೆವೆನ್ಲಿ ಫಾದರ್, ವಿ ಪ್ರೈಸ್ ಯು. ಥ್ಯಾಂಕ್ ಯು ಫಾರ್ ಗಿವಿಂಗ್ us the gift, Mother Mary. Oh Jesus, we thank you for giving your mother our mother. Touch increase our faith. Deliver us. Oh, what a huge promise. ಎಲ್ಲ ಬದ್ಧ ಬೋಧನೆಗಳಿಂದ ಬಿಡುಗಡೆ ಕೊಡಿರಿ. ಎಲ್ಲ ಸಕಲ ಸಂತರ ವಿಶೇಷ ಪ್ರಾರ್ಥನೆ ನಮಗೆ ಲಭ್ಯವಾಗಲಿ. ಯೇಸು ನಾಮದಲ್ಲಿ ಪ್ರೈಸ್ ದ ಲಾರ್ಡ್. ಶಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಕೂತ್ಕೊಳ್ಳೋಣ. ಅಭಿಷೇಕಾಗ್ನಿ ಮಿನಿಸ್ಟ್ರಿ ಇಲ್ಲಿಯ ಫಾದರ್ ಝೇವಿಯರ್ ವಟ್ಟಾಯಿಲ್ ಬರೆದಂತಹ 9 ಪುಸ್ತಕಗಳು ದಾರಿ. ಹುಟ್ಟಿದ್ದು ಒಂದೇ ದಿನ, ಸೆಪ್ಟೆಂಬರ್ 8. ದಾರಿ ಕಾಣದೆ ಅಲೆದಾಗ, ಮುಳ್ಳಲ್ಲಿ ಸಿಲುಕಿ ಕರೆದಾಗ. ದಾರಿ ಕಾಣದೆ ಅಲೆದಾಗ, ಮುಳ್ಳಲಿ ಸಿಲುಕಿ ಕರೆದಾಗ. ಒಳ್ಳೆಯ ಕುರುಬ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ ಅಮ್ಮ. ಒಳ್ಳೆಯ ಕುರುಬ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ. ಎಲ್ಲರೂ ಎದ್ದು ನಿಂತು ಅಮ್ಮ ಮರಿ ಮಾತೆ ಯೇಸುವಿನ ತಾಯಿ, ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ಅಮ್ಮ ಮರಿಯ ಮಾತೆ ಯೇಸುವಿನ ತಾಯೇ, ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ಆವೆ ಮರಿಯ, ಆವೆ ಆವೆ ಮರಿಯ, ಆವೆ ಆವೆ ಮರಿಯ, ಆವೆ ಮರಿಯ, ಆವೆ ಆವೆ ಮರಿಯ. ದಾರಿ ಕಾಣದೆ ಅಲೆದಾಗ, ಉಳ್ಳಲ್ಲಿ ಸಿಲುಕಿ ಕರೆದಾಗ. ದಾರಿ ಕಾಣದೆ ಅಲೆದಾಗ,
ಕಾಣದೆ ಅಲೆದಾಗ ಮುಳ್ಳಲ್ಲಿ ಸಿಲುಕಿ ಕರೆದಾಗ ದಾರಿ ಕಾಣದೆ ಅಲೆದಾಗ ಮುಳ್ಳಲ್ಲಿ ಸಿಲುಕಿ ಕರೆದಾಗ ಒಳ್ಳೆಯ ಕುರುಬ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ ಅಮ್ಮ. ಒಳ್ಳೆಯ ಕುರುಬ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ. ಅಮ್ಮ ಮರಿಯೇ ಎಲ್ಲರೂ ಸೇರಿ ಮರಿಯ ಮಾತೆ ಯೇಸುವಿನ ತಾಯಿ ತಾಯಿಯೇ ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ಅಮ್ಮ ಮರಿಯ ಮಾತೆ ಎಲ್ಲರೂ ಯೇಸುವಿನ ತಾಯಿ ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ಕಷ್ಟಗಳೆನ್ನನು ಕವಿದಾಗ ಸಾಲವ ತೀರಿಸದಾದಾಗ ಕಷ್ಟಗಳೆನ್ನನು ಕವಿದಾಗ ಸಾಲವ ತೀರಿಸದಾದಾಗ ಕಷ್ಟಗಳೆನ್ನನು ಕವಿದಾಗ ಸಾಲವ ತೀರಿಸದಾದಾಗ ಕಷ್ಟಗಳೆನ್ನನು ಕವಿದಾಗ ಸಾಲವ ತೀರಿಸದಾದಾಗ ಲೋಕದೊಡೆಯ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ ಅಮ್ಮ. ಲೋಕದೊಡೆಯ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ. ಅಮ್ಮ ಮರಿಯೇ ಎಲ್ಲರೂ ಮರಿಯೇ ಮಾತೆ ಯೇಸುವಿನ ತಾಯೇ ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ಅಮ್ಮ ಮರಿಯೇ ಅಮ್ಮ ಮರಿಯೇ ಮಾತೆ ಯೇಸುವಿನ ತಾಯೇ ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ಯತ್ನಗಳೆಲ್ಲವೂ ಸೋತಾಗ ಭಯಭೀತಿಯಲ್ಲಿ ಅಳುವಾಗ ಯತ್ನಗಳೆಲ್ಲವೂ ಸೋತಾಗ ಭಯಭೀತಿಯಲ್ಲಿ ಅಳುವಾಗ ಯತ್ನಗಳೆಲ್ಲವೂ ಸೋತಾಗ ಭಯಭೀತಿಯಲ್ಲಿ ಅಳುವಾಗ ಯತ್ನಗಳೆಲ್ಲವೂ ಸೋತಾಗ ಭಯಭೀತಿಯಲ್ಲಿ ಅಳುವಾಗ ಜಯವನ್ನು ಕೊಡುವ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ ಅಮ್ಮ. ಜಯವನ್ನು ಕೊಡುವ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ. ಅಮ್ಮ ಮರಿಯೇ ಮಾತೆ ಎಲ್ಲರೂ ಯೇಸುವಿನ ತಾಯೇ ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ಇನ್ನೊಮ್ಮೆ ಅಮ್ಮ ಮರಿಯೇ ಮಾತೆ ಯೇಸುವಿನ ತಾಯೇ ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ಮಿತ್ರರು ನನ್ನನ್ನು ತೊರೆದಾಗ ಬೆನ್ನಲಿ ಶತ್ರುಗಳಿರಿದಾಗ 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 ಯೂದನ ಕ್ಷಮಿಸಿದ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ. 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 ಅಮ್ಮ ಮರಿಯೇ ಮಾತೆಯೇ ಯೇಸುವಿನ ತಾಯಿಯೇ ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ಇನ್ನೊಮ್ಮೆ ಅಮ್ಮ ಮರಿಯೇ ಮಾತೆ ಯೇಸುವಿನ ತಾಯಿ ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ಆವೆ ಮರಿಯ ಆವೆ ಆವೆ ಮರಿಯ ಆವೆ ಆವೆ ಮರಿಯ ಆವೆ ಆವೆ ಮರಿಯ ಆವೆ. ಅಮ್ಮ ಮರಿಯೇ ಅಮ್ಮ 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 ಅಮ್ಮ ಮರಿಯೇ ಅಮ್ಮ. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah. ಮಾತೆ ಮರಿಯಮ್ಮನವರೇ ನಮಗಾಗಿ ಪ್ರಾರ್ಥಿಸಿರೆ. ಪಂಚಶತ ದಿನದಂದು ಪ್ರಾರ್ಥಿಸಿದಂತೆ ಪ್ರಾರ್ಥಿಸಿರೆ. Hallelujah, hallelujah. ದಾರಿ ಕಾಣದೆ ಅಲೆದಾಗ ಮುಳ್ಳಲಿ ಸಿಲುಕಿ ಅಳುವಾಗ ದಾರಿ ಕಾಣದೆ ಅಲೆದಾಗ ಮುಳ್ಳಲಿ ಸಿಲುಕಿ ಕರೆದಾಗ ಒಳ್ಳೆಯ ಕುರುಬ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ. ಒಳ್ಳೆಯ
ರಕ್ಷೆಯ ಕೃಪ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಮ್ಮ. ದಯವಿಟ್ಟು ಕೂತ್ಕೊ. ಕೆಲವು ವರ್ಷಗಳ ಹಿಂದೆ ಬೆಳ್ತಂಗಡಿಲಿ ನನ್ನ ಒಬ್ಬ ಸ್ನೇಹಿತ, ಅವನ ಹೆಸರು ಲೋಕನಾಥ ಎಂಬ ಹೆಸರು ಯುವಕ ನನ್ನಲ್ಲಿ ಬಂದು ಒಂದು ವಿಷಯ ಹೇಳಿದ. ಗುರುಗಳೇ, ನಾನು ನಿಮ್ಮಲ್ಲಿ ಒಂದು ವಿಷಯ ಹೇಳ್ತೇನೆ. ನನಗೆ ಕೆಲವು ತಿಂಗಳುಗಳ ಹಿಂದೆ ಕಣ್ಣಿಗೆ ಬಹಳಷ್ಟು ಸೌಖ್ಯ ಇರಲಿಲ್ಲ. ಕಣ್ಣು ಸರಿಯಾಗಿ ಕಾಣ್ತಿರ್ಲಿಲ್ಲ. ನಾನು ನೋಡುವಾಗ ಒಬ್ಬ ಮನುಷ್ಯನನ್ನು 2 ಮನುಷ್ಯರಾಗಿ ಕಾಣ್ತಿತ್ತು. 1 ತೆಂಗಿನ ಮರ 2 ತೆಂಗಿನ ಮರದಾಗ ಕಾಣ್ತಿತ್ತು. 1 ದನ 2 ದನದಾಗ ಕಾಣ್ತಿತ್ತು. ಆಗ ನನಗೆ ಯಾರೋ ಹೇಳಿದ್ರು, ಬೇರೆ ಬೇರೆ ಆಸ್ಪತ್ರೆಗೆ ಹೋಗಿ ಔಷಧಿ ತಕ್ಕೋ, ಬೇರೆ ಬೇರೆ ಡಾಕ್ಟ್ರ್ ಹೆಸರು ಹೇಳಿದ್ರು. ಅಲ್ಲೆಲ್ಲ ನಾನು ಹೋದೆ. ಆದರೂ ನನಗೆ ಗುಣವಾಗಲೇ ಇಲ್ಲ. ಕೊನೆಗೆ ಯಾರು ಹೇಳಿದ್ರು, ನೀನು ವೇಳಂಗಣ್ಣಿಗೆ ಹೋಗಿ ದೇವಮಾತೆ ಮರಿಯಳಿದ್ದಾಳೆ, ಅವ್ರ ಹತ್ರ ಪ್ರಾರ್ಥಿಸು, ನಿನಗೆ ಸೌಖ್ಯ ಆಗ್ತದೆ ಅಂತ ಹೇಳಿದ್ರು. ಇವನು ದೊಡ್ಡ ಶ್ರೀಮಂತ. ಅವನು ಕೂಡಲೇ ಕಾರಲ್ಲಿ ಹೋದ. ಅವನು ಕ್ರಿಶ್ಚಿಯನ್ ಅಲ್ಲ, ಅವನೊಂದು ಹಿಂದೂ ಯುವಕ ಆಗಿದ್ದ. ಅವನಿಗೆ ಕ್ರಿಶ್ಚಿಯನ್ ನಾವೆಲ್ಲ ಪ್ರಾರ್ಥನೆ ಮಾಡಿದಾಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರೋದಿಲ್ಲ. ಅವನು ನನ್ನಲ್ಲಿ ಹೇಳಿದ, ನಾನು ಚರ್ಚೊಳಗೆ ಬೆಳಂಗಣಿ ಚರ್ಚೊಳಗೆ ಹೋದೆ. ಚರ್ಚೊಳಗೆ ಹೋಗಿ ಚರ್ಚಿನ ಮಧ್ಯೆ ನಿಂತ್ಕೊಂಡು ಅಮ್ಮನ ಚಿತ್ರ ನೋಡಿದೆ. ಆಮೇಲೆ ನಾನು ಹೇಳಿದೆ ನಾನು ಮೊಣಕಾಲೂರಿದೆ. ಆಮೇಲೆ ನಾನು ಹೇಳಿದೆ, ಅಮ್ಮ, ನನ್ನ ಕಣ್ಣು ಸೌಖ್ಯ ಆಗಬೇಕು, 5 ನಿಮಿಷದೊಳಗೆ ಸೌಖ್ಯ ಆಗಬೇಕು. ಈಗ 5 ನಿಮಿಷದೊಳಗೆ ನನ್ನ ಕಣ್ಣು ಸೌಖ್ಯ ಆಗಬೇಕು ಅಂತ ಹೇಳಿದ್ರೆ ನಾನು ಕಣ್ಣು ಮುಚ್ಚಿದ, ನಾನು ಅಂಗಾತ ಬಿದ್ದುಬಿಟ್ಟೆ. 5 ನಿಮಿಷದ ನಂತರ ಮೆಲ್ಲ ನಾನು ಎದ್ದೆ. ಕಣ್ಣು ಸರಿಯಾಗಿ ನೋಡುವಾಗ ನನ್ನ ಕಣ್ಣು ಸೌಖ್ಯವಾಗಿತ್ತು. ಪ್ರೈಸ್ ದ ಲಾರ್ಡ್. 5 ನಿಮಿಷದಲ್ಲಿ ಕಣ್ಣು ಸೌಖ್ಯ ಆಯಿತು. ಕನ್ಯೆ ಮರಿಯಮ್ಮನವರಲ್ಲಿ ಅಮ್ಮ ನನ್ನ ಕಣ್ಣು ಸೌಖ್ಯವಾಗುತ್ತು ಅಂತ ಹೇಳಿ ಪ್ರಾರ್ಥನೆ ಮಾಡಿದ ಒಬ್ಬ ಕ್ರೈಸ್ತೇತರ ಸಹೋದರ, ಅವನ ಕಣ್ಣು ಸೌಖ್ಯ ಆಯಿತು. ಪ್ರೈಸ್ ದ ಲಾರ್ಡ್. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಕನ್ಯೆ ಮರಿಯಮ್ಮನಲ್ಲಿ ಪ್ರಾರ್ಥಿಸುವಾಗ ಈ ಲೋಕನಾಥನ ಕಣ್ಣು ಹೇಗೆ ಸೌಖ್ಯ ಆಯಿತು? ಕನ್ಯೆ ಮರಿಯಮ್ಮನವರಿಗೆ ಈ ಶಕ್ತಿ ಎಲ್ಲಿಂದ ಬಂತು? ಇದು ಪವಿತ್ರಾತ್ಮನೇ ನಿಮ್ಗೆ ಹೇಳಿಕೊಟ್ಟಿದ್ದಾರೆ. ಲೂಕನ ಶುಭವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯ. ಲೂಕನ ಶುಭವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಹೇಳ್ತದೆ, ಗಬ್ರಿಯಲ್ ದೇವದೂತರು ಕನ್ಯೆ ಮರಿಯಮ್ಮನಲ್ಲಿ ಹೇಳಿದರು, ಪವಿತ್ರಾತ್ಮರು ನಿನ್ನ ಮೇಲೆ ಬರುವರು, ಅವರ ಶಕ್ತಿ ನಿನ್ನ ಮೇಲೆ ಆವರಿಸುವರು. ನೀನು ಒಬ್ಬ ಮಗನಿಗೆ ಜನ್ಮವನ್ನು ಕೊಡ್ತೀಯ, ಅವನು ದೇವರ ಪುತ್ರನಾಗ್ತಾನೆ, ಅವನು ಲೋಕರಕ್ಷಕನಾಗುತ್ತಾನೆ ಅಂತೇಳಿ. ಕನ್ಯೆ ಮರಿಯಮ್ಮನವರ ಶಕ್ತಿ ಬಂದದ್ದು ಪವಿತ್ರಾತ್ಮನೆಯಿಂದ. ಮಾತ್ರವಲ್ಲದೆ ನಮಗೆ ತಾಯಿಯಾಗಿ ಕನ್ಯೆ ಮರಿಯಮ್ಮನ್ನು ದೊರಕಬೇಕಿದ್ರೆ ನಾವು ಕಥೋಲಿಕ ಧರ್ಮಸಭೆಯಲ್ಲಿ ಕನ್ಯೆ ಮರಿಯಮ್ಮನವರನ್ನು ಗೌರವಿಸಿ ಅವರಲ್ಲಿ ಪ್ರಾರ್ಥಿಸುವುದು ಬೇಕಿದ್ರೆ ಅವರು ದೇವರ ಪುತ್ರ ನಮ್ಗೆ ಕೊಟ್ಟುವುದಕ್ಕಾಗಿ. ಆದ್ದರಿಂದ ನಾವು ಕನ್ಯೆ ಮರಿಯಮ್ಮನ್ನು ಕರೀತೇವೆ ದೇವರ ತಾಯಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕನ್ಯೆ ಮರಿಯಮ್ಮನವರಿಗೆ ಶಕ್ತಿ ಬಂದದ್ದು ಪವಿತ್ರಾತ್ಮನಿಂದ. ಪ್ರೈಸ್ ದ ಲಾರ್ಡ್. ಹಾಗಿರುವಾಗ ಪವಿತ್ರಾತ್ಮರ ಕುರಿತು ನಾನು ಹೇಳ್ತೇನೆ. ಈಗ ಲೂಕನ ಸುವಾರ್ತೆ ಯೋಹನನ ಸುವಾರ್ತೆ 6ನೇ ಅಧ್ಯಾಯ 63ನೇ ವಾಕ್ಯ. ಜಾನ್ 6:63. ಜಾನ್ 6:63. ಯೋಹನ ಸುವಾರ್ತೆ 6ನೇ ಅಧ್ಯಾಯ 63ನೇ ವಾಕ್ಯ ಹೇಳ್ತದೆ, ದೇವರ ನಿತ್ಯ ಜೀವವನ್ನು ಕೊಡುವಂಥದ್ದು ದೇವರ ಆತ್ಮ, ಸಜೀವ ಜೀವವನ್ನು ಕೊಡುವಂಥದ್ದು ದೇವರ ಆತ್ಮ. ನರಮಾಂಸನಿಂದ ಏನೂ ಆಗುವುದಿಲ್ಲ. ಇನ್ನೊಂದು ತರ್ಜುಮೆ ಇದೆ, ಶರೀರದಿಂದ ಏನೂ ಪ್ರಯೋಜನ ಆಗುವುದಿಲ್ಲ. ಶಕ್ತಿ ಬರುವುದು, ನಿತ್ಯ ಜೀವ ದೊರಕುವುದು ದೇವರ ಆತ್ಮನಿಂದ, ಪವಿತ್ರ ಆತ್ಮನಿಂದ. ಲೂಕನ ಶುಭವಾರ್ತೆ 6ನೇ ಅಧ್ಯಾಯ 19ನೇ ವಾಕ್ಯ. ಲೂಕ 6:19. ಯೇಸು ಸ್ವಾಮಿಯವರ ಬಳಿ ಅನೇಕ ಜನರು ಸೇರಿದರು. ಅನೇಕ ಜನರು ಯೇಸು ಸ್ವಾಮಿಯವರ ಬಳಿ ಸೇರಿದರು. ಅವರೆಲ್ಲ ಯೇಸು ಸ್ವಾಮಿಯನ್ನು ಒಂದು ಮುಟ್ಟಬೇಕು ಅಂತ ತವಕ ಪಡ್ತಾ ಅವರು ಪೈಪೋಟಿ ಮಾಡ್ತಾ ಅವರನ್ನು ಮುಟ್ಟಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಯಾಕಂತ ಹೇಳಿದ್ರೆ
ಯೇಸು ಸ್ವಾಮಿಯವರಿಂದ ಶಕ್ತಿ ಹೊರಟು ಹೋಗಿ ಅವರನ್ನು ಗುಣಪಡಿಸುತ್ತಿತ್ತು. ಯೇಸು ಸ್ವಾಮಿಯವರಿಂದ ಶಕ್ತಿ ಹೊರಗೆ ಹೋಗಿ ರೋಗಿಗಳನ್ನು ಸೌಖ್ಯಪಡಿಸುವುದರಿಂದ ಅವರೆಲ್ಲ ಯೇಸು ಸ್ವಾಮಿಯವರನ್ನು ಮುಟ್ಲಿಕ್ಕಾಗಿ ಅವರು ತವಕ ಪಡ್ತಿದ್ರು. ಯೇಸು ಸ್ವಾಮಿಯವರಿಂದ ಶಕ್ತಿ ಹೋಗ್ತಿತ್ತು. ಏನು ಶಕ್ತಿ ಅದು? ಲೂಕನ ಶುಭವಾರ್ತೆ 4ನೇ ಅಧ್ಯಾಯ 14ನೇ ವಾಕ್ಯ. ಲೂಕ 4:14. ಲೂಕ್ ಗಾಸ್ಪಲ್ ಚಾಪ್ಟರ್ 4 ವರ್ಸ್ 14. ಪವಿತ್ರಾತ್ಮನ ಶಕ್ತಿಯಿಂದ ಯೇಸು ಸ್ವಾಮಿಯವರು ಜಾರ್ದನಿಂದ ಹೊರಗೆ ಬಂದರು. ಅವರು ಮರುಭೂಮಿಯ ಯೇಸು ಸ್ವಾಮಿಯವರು ಪವಿತ್ರಾತ್ಮರ ಶಕ್ತಿಯಿಂದ ಬಂದರು. ಯೇಸು ಸ್ವಾಮಿಯವರು ಮಾಡಿದೆಲ್ಲ ಪವಾಡ ಕಾರ್ಯಗಳು, ಎಲ್ಲ ಅದ್ಭುತ ಕಾರ್ಯಗಳು, ಏನೇ ವಿಶೇಷ ಕಾರ್ಯಗಳು ಯೇಸು ಸ್ವಾಮಿಯವರಲ್ಲಿ ಆಗಿದ ಅದೆಲ್ಲ ಪವಿತ್ರಾತ್ಮನಿಂದ ಆಗಿದೆ. ದೇವಪಿತರು ಯೇಸು ಸ್ವಾಮಿಯವರು ಮರಣದಿಂದ ಎಬ್ಬಿಸಿದರು, ಅದು ಪವಿತ್ರಾತ್ಮನ ಶಕ್ತಿಯಿಂದ. ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್. ದೇವಾತ್ಮರ ಕುರಿತು ನಾವು ಪ್ರಥಮ ಬೈಬಲ್ ಅಲ್ಲಿ ಓದುತ್ತೇವೆ. ಎಲ್ಲಿಂದ ಗೊತ್ತಾ? ವೇರ್ ಡು ವಿ ರೀಡ್ ಫಸ್ಟ್ ಟೈಮ್ ಇನ್ ದ ಬೈಬಲ್ ರಿಗಾರ್ಡಿಂಗ್ ದ ಹೋಲಿ ಸ್ಪಿರಿಟ್? ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 1 ವರ್ಸ್ 2. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳ್ತದೆ, ಭೂಮಿ ನಿರಾಕಾರವಾಗಿತ್ತು ಮತ್ತು ಶೂನ್ಯವಾಗಿತ್ತು. ಭೂಮಿ ಆಗಿತ್ತು ಮತ್ತು ಶೂನ್ಯವಾಗಿತ್ತು. ಅಂಧಕಾರ ಭೂಮಿಯಲ್ಲಿ ಕವಿದಿತ್ತು. ದೇವರ ಆತ್ಮವು ಈ ಭೂಮಿಯ ಮೇಲೆ ಚಲಿಸುತ್ತಿತ್ತು. ದೇವರ ಆತ್ಮವು ಭೂಮಿಯ ಮೇಲೆ ನಿರಾಕಾರವಾದ, ಶೂನ್ಯವಾದ, ಕತ್ತಲೆಯಾದ ಭೂಮಿಯ ಮೇಲೆ ಚಲಿಸುತ್ತಿತ್ತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರ ಆತ್ಮವು ಚಲಿಸಲಿಕ್ಕೆ ಪ್ರಾರಂಭವಾಗುವಾಗ ಉಂಟಾಗಲಿ ಅಂತ ಹೇಳಿತು, ಪ್ರಕಾಶವಾಯಿತು. ಪ್ರಕಾಶವಾಯಿತು. ಉಂಟಾಗಲಿ ಅಂತ ಹೇಳುವಾಗ ಸೂರ್ಯನಾಯಿತು, ಚಂದ್ರನಾಯಿತು, ಮರಗಳಾಯಿತು, ಮೃಗಗಳಾಯಿತು, ಸಮುದ್ರವಾಯಿತು, ಮೀನಾಯಿತು, ಕೊನೆಗೆ ಮನುಷ್ಯನಾಯಿತು. ನಿರಾಕಾರವಾದ ಭೂಮಿಯಲ್ಲಿ ಆಕಾರ ಬಂತು ಪವಿತ್ರಾತ್ಮರು ಬರುವಾಗ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಿರಾಕಾರವಾಗಿರುವ ಕಡೆಯಲ್ಲಿ ಪವಿತ್ರಾತ್ಮರು ಬರುವಾಗ ಆಕಾರ ದೊರಕಿತು. ನಿಮಗೆ ಆಕಾರ ಬೇಕಾ? ಆಕಾರ ಬೇಕಾ ನಿಮಗೆ? ನಿಮ್ಮ ಜೀವನದಲ್ಲಿ ಡಿಸಾರ್ಡರ್ ಇದೆಯಾ? ನಿಮ್ಮ ಜೀವನದಲ್ಲಿ ಇಂಡಿಸಿಪ್ಲಿನ್ ಇದೆಯಾ? ಪವಿತ್ರಾತ್ಮರನ್ನು ಕರ್ಕೊಳ್ಳಿ. ಪವಿತ್ರಾತ್ಮರು ಬರಬೇಕು. ವೆನ್ ಪವಿತ್ರಾತ್ಮ ಹೋಲಿ ಸ್ಪಿರಿಟ್ ಕಮ್ಸ್, there is order, there is discipline, there is everything. ನಿರಾಕಾರವಾದದ್ದು ನಿರಾಕಾರ ಆಕಾರವಾಗಬೇಕಿದ್ರೆ, if you want to shave, if you want to have the shape, if you want to be beautiful, women, gents, if you want to be handsome, pray to the Holy Spirit. Pray to the Holy Spirit. ನಿರಾಕಾರವಾದವರಿಗೆ ಆಕಾರ ಬೇಕಿದ್ರೆ, ಶೇಪ್ ಇಲ್ಲದವರಿಗೆ ಶೇಪ್ ಬೇಕಿದ್ರೆ ಪವಿತ್ರಾತ್ಮರನ್ನು ಪ್ರಾರ್ಥಿಸಿ. ನಿರಾಕಾರವಾಗಿದ್ದ ಕಡೆಯಲ್ಲಿ ಪವಿತ್ರಾತ್ಮರು ಬರುವಾಗ ಆಕಾರ ದೊರಕಿತು. ಭೂಮಿ ಶೂನ್ಯವಾಗಿತ್ತು, ಏನೂ ಇರಲಿಲ್ಲ. ಏನೂ ಇಲ್ಲದ ಕಡೆಯಲ್ಲಿ ಪವಿತ್ರಾತ್ಮರು ಬರುವಾಗ ಸೂರ್ಯ, ಚಂದ್ರ, ನಕ್ಷತ್ರ, ಮರಗಳು, ಹೊಳೆಗಳು, ಗುಡ್ಡಗಳು, ಬೆಟ್ಟಗಳು, ಮನುಷ್ಯರು, ಮೃಗಗಳು, ಪಕ್ಷಿಗಳು, ಲತೆಗಳು ಎಲ್ಲವೂ ಬಂತು. ಶೂನ್ಯವನ್ನು ನೀಗಿಸುವವನು ಪವಿತ್ರಾತ್ಮರು. ಶೂನ್ಯವನ್ನು ನೀಗಿಸುವುದು ಪವಿತ್ರಾತ್ಮರು. ನಿಮ್ಮ ಜೀವನದಲ್ಲಿ ಶೂನ್ಯತೆ ಇದ್ರೆ, if you are disappointed, if you feel devoid, call upon Holy Spirit. Call upon the Holy Spirit. If the Holy Spirit comes, you will be full. Praise the Lord, praise the Lord, praise the Lord. ದೇವರ ಆತ್ಮ ಬರುವಾಗ ನಮಗೆ ಆಕಾರ ದೊರಕುತ್ತದೆ, ನಮಗೆ ಪೂರ್ಣತೆ ದೊರಕುತ್ತದೆ. ಭೂಮಿಯಲ್ಲಿ ಕತ್ತಲೆ ಕವಿದಿತ್ತು. ಕತ್ತಲೆ ನೀಗಿಸಿ ಬೆಳಕು ಬಂದದ್ದು. ಬೆಳಕು ಅಂತ ಹೇಳುವಾಗ ಅದು ಸೌಂದರ್ಯದ ಚಿಹ್ನೆ, ಅದು ಒಳಿತಿನ ಚಿಹ್ನೆ, ಅದು ಜೀವದ ಚಿಹ್ನೆ, ಅದು ಶಕ್ತಿಯ ಚಿಹ್ನೆ, ಅದು ಎಲ್ಲದರ ಒಳಿತಿನ ಚಿಹ್ನೆಯಾಗಿದೆ ಪ್ರಕಾಶ ಅಂತ ಹೇಳುವಾಗ. ನಮ್ಮ ಜೀವನದಲ್ಲಿ ಕತ್ತಲೆ ಇದ್ದರೆ, ನಿರಾಶೆ ದುಃಖಗಳಿದ್ದರೆ, ನಮಗೆ ಬೇಸರ ಇದ್ದರೆ, ನಮಗೆ ಹುರುಪಿಲ್ಲದ್ರೆ, ಶಕ್ತಿ ಇಲ್ಲದ್ರೆ, ಜೀವವಿಲ್ಲದ್ರೆ ಅಲ್ಲಿ ಬರಬೇಕು ಪವಿತ್ರಾತ್ಮರು. ಪವಿತ್ರಾತ್ಮರು ಬರುವಾಗ ನಮಗೆ ಕತ್ತಲೆ ಹೋಗಿ ನಮಗೆ ಬೆಳಕು ಬರ್ತದೆ, ಜೀವ ಬರ್ತದೆ, ಸೌಂದರ್ಯ ಬರ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್,
ಯಾರಪ್ಪ ಈ ಪವಿತ್ರಾತ್ಮರು? ಯಾರಪ್ಪ ಈ ಪವಿತ್ರಾತ್ಮರು? ಪಿತಾ ಸುತ ಪವಿತ್ರಾತ್ಮರು ಮೂರು ನಾಮ ನಾವು ಕೇಳಿದ್ದೇವೆ. ನಾವು ನಂಬುವ ದೇವ ಪಿತಾ ಸುತ ಮತ್ತು ಪವಿತ್ರಾತ್ಮ, ಮೂರು ವ್ಯಕ್ತಿಗಳು, 3 persons in one nature. One nature, 3 persons. Father, Son and the Holy Spirit. Holy Trinity is comprised of Father, Son and the Holy Spirit. 3 persons, one nature. ದೇವರು, ನಾವು ನಮ್ಮ ದೇವರು ಪರಿಪೂರ್ಣವಾದ ದೇವರು. ಅವರು ಪಿತಾ ಸುತ ಮತ್ತು ಪವಿತ್ರ ಮೂರು ವ್ಯಕ್ತಿಗಳು. ಅವರಿಗೆ ಸ್ವಭಾವ ಎಷ್ಟು? ಮೂರು ವ್ಯಕ್ತಿಗಳಿಗೆ ಸ್ವಭಾವ ಎಷ್ಟು? ಒಂದೇ ಒಂದು ಸ್ವಭಾವ. ಅದು ಪ್ರಥಮ ಕುಟುಂಬ. ನಾವು ಊಹಿಸುವಂತಹ ಪ್ರಥಮ ಕುಟುಂಬ ಪವಿತ್ರ ಕುಟುಂಬ. ಇದು ಪವಿತ್ರ ತ್ರಿತ್ವ. ಅಲ್ಲಿ ಮೂರು ವ್ಯಕ್ತಿಗಳು ಪಿತಾ ಸುತ ಮತ್ತು ಪವಿತ್ರಾತ್ಮರಾಗಿದ್ದಾರೆ. ಅವರಿಗೆ ಒಂದೇ ಒಂದು ಸ್ವಭಾವ ಇದೆ. ನಮ್ಮ ಮನೆಯಲ್ಲಿ ತಂದೆ ಇದ್ದಾರೆ, ತಾಯಿ ಇದ್ದಾರೆ, 3 ಮಕ್ಕಳಿದ್ದಾರೆ. ಸ್ವಭಾವ ಎಷ್ಟು? ಅದಕ್ಕಾಗಿ ಜಟಾಪಟಿ ಆಗುವುದು. ಇವರು ಹೇಳ್ತಾರೆ 3 ಅಂತೇಳಿ. ನಮ್ಮ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು 3 2 5 ಜನ ಇದ್ದಾರೆ. 5 ಸ್ವಭಾವ. 5 ಸ್ವಭಾವ ನಮ್ಮಲ್ಲಿ ಡುಸುಮ್. ಆದರೆ ಪವಿತ್ರ ತ್ರಿತ್ವದಲ್ಲಿ ಪಿತಾ ಸುತ ಪವಿತ್ರಾತ್ಮರಿದೆ. ಪರಸ್ಪರ ಪರಿಪೂರ್ಣವಾದ ಅನ್ಯೋನ್ಯತೆ ಇದೆ. ಅಲ್ಲಿ ಪರಿಪೂರ್ಣವಾದ ಸಮಾಧಾನ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ. ಆದ್ದರಿಂದ ಐಕ್ಯತೆ ಬೇಕಿದ್ರೆ ಪವಿತ್ರಾತ್ಮರು ಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಪವಿತ್ರಾತ್ಮರು ಯಾರು? ಪವಿತ್ರಾತ್ಮರು ಪವಿತ್ರ ತ್ರಿತ್ವದ 3ನೇ ವ್ಯಕ್ತಿ. ಪವಿತ್ರಾತ್ಮರು ದೇವರ ಶಕ್ತಿ, ಪವಿತ್ರಾತ್ಮರು ದೇವರ ಆತ್ಮ, ಪವಿತ್ರಾತ್ಮರು ದೇವರ ಜೀವ. ದೇವರ ಜೀವ ಪವಿತ್ರಾತ್ಮರು, ದೇವರ ಸೌಂದರ್ಯ ಪವಿತ್ರಾತ್ಮರು, ದೇವರ ಶಕ್ತಿ ಪವಿತ್ರಾತ್ಮರು, ದೇವರ ಉಸಿರು ಆಗಿದ್ದಾವೆ ಪವಿತ್ರಾತ್ಮರು. ಹಾಗೆ ಹೇಳುವಾಗ ದೇವರ ಶಕ್ತಿ ಅಂತ ಹೇಳಿದ್ರೆ ಈ ಕರೆಂಟಿನಾಗಿ ಎಲೆಕ್ಟ್ರಿಸಿಟಿಯಾಗಿ ಒಂದು ಶಕ್ತಿ ಅಲ್ಲ. ಇಟ್ಸ್ ನಾಟ್ ಎ ಎನರ್ಜಿ ಲೈಕ್ ದಿಸ್ ಎಲೆಕ್ಟ್ರಿಸಿಟಿ ಆರ್ ದಿ ಲೈಟ್ ಎನರ್ಜಿ ಆರ್ ದಿ ಸೌಂಡ್ ಎನರ್ಜಿ. ಇಟ್ಸ್ ನಾಟ್ ದ್ಯಾಟ್. Holy Spirit is not a power like that. Of course, Holy Spirit is the power of God, is the life of God, is the soul of God, Spirit of God. But Holy Spirit is a person. Praise the Lord. Praise the Lord. ಪವಿತ್ರಾತ್ಮರು ಒಂದು ವ್ಯಕ್ತಿ. ಪಿತಾ ಸುತ ಮತ್ತು ಪವಿತ್ರಾತ್ಮರು ಪಿತಾ ಮತ್ತು ಸುತ ಇರುವಂತೆ ಒಬ್ಬರು ವ್ಯಕ್ತಿ ಆಗಿದ್ದಾರೆ. ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಈ ದೇವರ ಶಕ್ತಿ ನಮಗೆ ಬೇಕು. ಪಿತನಾದ ದೇವರು ಭೂಮಿಯ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದರು. ದೃಶ್ಯವಾದ ಮತ್ತು ಅದೃಶ್ಯವಾದ ಎಲ್ಲವನ್ನು ಸೃಷ್ಟಿ ಮಾಡಿದವರು ದೇವರು ಪಿತ ದೇವರು. ಗಾಡ್ ದ ಫಾದರ್ ಇಸ್ ದ ಒನ್ ಹೂ ಹ್ಯಾಸ್ ಕ್ರಿಯೇಟೆಡ್ ದ ವಿಸಿಬಲ್ ಅಂಡ್ ಇನ್ವಿಸಿಬಲ್ ವರ್ಲ್ಡ್. ದ ಸನ್ ಇಸ್ ದ ಒನ್ ಹೂ ಹ್ಯಾಸ್ ರಿಡೀಮ್ಡ್ ಇಟ್ ಅಂಡ್ ದ ಹೋಲಿ ಸ್ಪಿರಿಟ್ ಇಸ್ ದ ಒನ್ ಹೂ ಸ್ಯಾಂಕ್ಟಿಫೈಸ್ ಅಂಡ್ ಇಟ್ಸ್ ಲಿವ್ಸ್ ಟುಡೇ. ನಾವು ಕಥೋಲಿಕ ಧರ್ಮಸಭೆಯನ್ನು ವಿ ಆರ್ ಸೇಯಿಂಗ್, ವಿ ಆರ್ ಕಾಲಿಂಗ್ ಹೋಲಿ ಕ್ಯಾಥಲಿಕ್ ಚರ್ಚ್. ಹೋಲಿ ಕ್ಯಾಥಲಿಕ್ ಚರ್ಚ್ ಪವಿತ್ರ ಧರ್ಮಸಭೆ ಅಂತ ಹೇಳ್ತಾರೆ. ಯಾಕೆ ನಾವು ಪವಿತ್ರ ಧರ್ಮಸಭೆ ಅಂತ ಹೇಳ್ತೇವೆ? ಈ ಧರ್ಮಸಭೆಯಲ್ಲಿ ಇರುವಂಥವರು ನಾನು ಮತ್ತು ನೀವು, ನನ್ನಂತ ಮತ್ತು ನಿಮ್ಮಂಥ ಪಾಪಿಗಳಿರುವಂಥ ಈ ಧರ್ಮಸಭೆ, ಇದನ್ನು ಪವಿತ್ರ ಧರ್ಮಸಭೆ ಹೇಳ್ತಾರೆ. ನಾವೆಲ್ಲ ಅಷ್ಟು ಪವಿತ್ರರ? ವೈ ದ ಕ್ಯಾಥಲಿಕ್ ಚರ್ಚ್ ಇಸ್ ಹೋಲಿ? ಬಿಕಾಸ್ ಇಟ್ ಇಸ್ ದ ಹೋಲಿ ಸ್ಪಿರಿಟ್ that is leading the church. Praise the Lord. Praise the Lord. It is the Holy Spirit that is leading the church and guiding the church. That's what it is the Holy Spirit. Holy Catholic Church. ಪವಿತ್ರ ಆತ್ಮರು ನಮ್ಮ ಜೀವ, ನಮ್ಮ ಶಕ್ತಿ, ಅದು ಪವಿತ್ರ ಆತ್ಮರು, ಯೇಸುವಿಂದ ಕೊಟ್ಟಂತ ಪವಿತ್ರ ಆತ್ಮರು. ಇವರು ದೇವರ ಆತ್ಮ ಆಗಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಲೋಕವನ್ನು ಚಲಿಸುವಂತಹ, ಈ ಲೋಕವನ್ನು ಮುನ್ನಡೆಸುವಂತ ಸಾಗಿಸುವಂತ ಶಕ್ತಿ ಪವಿತ್ರಾತ್ಮರ ಶಕ್ತಿ. ಆದರೆ ಈ ಪವಿತ್ರಾತ್ಮರ ಶಕ್ತಿ ಬಂದರೆ ಮಾತ್ರ ನಮಗೆ ಸೌಂದರ್ಯ, ಸಮಾಧಾನ, ಸಂತೋಷ, ರಕ್ಷಣೆ ಸಿಗಬೇಕಿದ್ರೆ ಈ ಪವಿತ್ರಾತ್ಮರನ್ನು ನಾವು ಬರಮಾಡಿಕೊಳ್ಬೇಕು. ಪವಿತ್ರಾತ್ಮರನ್ನು ನಾವು ಬರಮಾಡಿಕೊಳ್ಬೇಕು. ನಿರಂತರವಾಗಿ ನಾವು ಪವಿತ್ರಾತ್ಮರಿಗಾಗಿ ನಾವು ಪ್ರಾರ್ಥಿಸಬೇಕು. ನಾನು ಹೇಳಿದೆ, ಯೇಸು ಸ್ವಾಮಿ ಅವರಲ್ಲಿದ್ದ ಶಕ್ತಿ ಪವಿತ್ರಾತ್ಮರ ಶಕ್ತಿ. ಕನ್ಯಾಮರಿಯಮ್ಮನವರು ಹೇಗೆ ಶಕ್ತಿ ಬಲವಂತರಾದ ಶಕ್ತಿ ಅದು ಪವಿತ್ರಾತ್ಮರ ಶಕ್ತಿ. ನಮಗೂ ಶಕ್ತಿ ಬೇಕಿದ್ರೆ ಪವಿತ್ರಾತ್ಮರ ಶಕ್ತಿ ಬೇಕು. ಯೋಹಾನ ಶುಭವಾರ್ತೆ 6ನೇ ಅಧ್ಯಾಯ 63ನೇ ವಾಕ್ಯ ನಾವು ಓದಿದೆವು. ಶರೀರ ಯಾವುದಕ್ಕೂ ಉಪಕಾರ ಆಗುವುದಿಲ್ಲ, ಯಾವುದಕ್ಕೂ ಪ್ರಯೋಜನವಾಗುವುದಿಲ್ಲ. ಮಾನವನ ಉಪಕಾರವಾಗುವುದು ಅವನ ದೇವಾತ್ಮರಿಂದ ಮಾತ್ರ ಆಗುವಂಥ. ಆತ್ಮದಿಂದ ನಮಗೆ ಉಪಕಾರವಾಗುವಂಥದ್ದು, ಜೀವವನ್ನು ಕೊಡುವಂಥದ್ದು ಆತ್ಮ. ಆದ್ದರಿಂದ ಪವಿತ್ರಾತ್ಮರ ಕುರಿತು ನಾವು ಹೆಚ್ಚು ಆಸಕ್ತಿಯನ್ನು ವಹಿಸಿ ನಾವು ಜೀವಿಸಬೇಕು. ಪವಿತ್ರಾತ್ಮರು ಇಲ್ಲದಿದ್ದರೆ ಯಾವುದೇ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ದೇವರು ಚೆನ್ನಾಗಿ ಅರಿತಿದ್ದರು.
ಯೇಸು ಸ್ವಾಮಿಯವರು ಇದನ್ನು ಚೆನ್ನಾಗಿ ಅರಿತಿದ್ರು. ಯೇಸು ಸ್ವಾಮಿಯವರು ಮಾಡುವಂಥ ಅತ್ಯಂತ ಸುಂದರವಾದ ಒಂದು ಪ್ರಾರ್ಥನೆ ಇದೆ. ಅದು ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ, ದ ಪ್ರೀಸ್ಟ್ಲಿ ಪ್ರೇಯರ್ ಆಫ್ ಜೀಸಸ್. ದ ಪ್ರೀಸ್ಟ್ಲಿ ಪ್ರೇಯರ್ ಆಫ್ ಜೀಸಸ್. ಯೇಸು ಸ್ವಾಮಿಯವರು ಈ ಲೋಕವನ್ನು ಬಿಟ್ಟು ಸ್ವರ್ಲೋಕಕ್ಕೆ ಹೋಗುವುದಕ್ಕೆ ಮೊದಲು ಅವರು ಶಿಷ್ಯರಿಗೆ ಬೀಳ್ಕೊಡುವಕ್ಕೆ ಮಾತನ್ನು ಹೇಳ್ತಾರೆ. ಅವರಿಗೆಲ್ಲ ತುಂಬ ದುಃಖವಾಯಿತು. ಅವರಿಗೆ ತುಂಬ ದುಃಖವಾಗುವಾಗ ಅವರಿಗಾಗಿ ಪ್ರಾರ್ಥಿಸ್ತಾರೆ. ಆಮೇಲೆ ಅವರಿಗೆ ಹೇಳ್ತಾರೆ, ನಾವು ಓದುತ್ತೇವೆ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಮತ್ತು 18ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ನೀವು ದುಃಖ ಪಡಬೇಡಿ, ನಿಮ್ಮನ್ನು ನಾನು ಅನಾಥರಾಗಿ ಬಿಡುವುದಿಲ್ಲ. ಅನಾಥರಾಗಿ ನಾವು ಬಿಡುವುದೇ ಇಲ್ಲ. ಯೇಸು ಸ್ವಾಮಿಯವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ. ಯೇಸು ಸ್ವಾಮಿಯವರ ಪ್ರಬೋಧನೆ ಅಂತೂ ಜೀವಿಸಿದರೆ ಮಾತ್ರ ನಮಗೆ ಜೀವ ದೊರಕ್ತದೆ, ನಾವು ರಕ್ಷಣೆ ಹೊಳ್ಳುತ್ತದೆ ನಮ್ಗೆ ಗೊತ್ತಿದೆ. ಆದರೆ ಈ ಯೇಸು ಸ್ವಾಮಿಯವರ ನಿಯಮಗಳನ್ನು ಶುಭವಾರ್ತೆಯನ್ನು ಅನುಸರಿಸಿ ಜೀವಿಸಬೇಕಿದ್ರೆ ಪವಿತ್ರಾತ್ಮರ ಶಕ್ತಿ ಇದ್ರೆ ಮಾತ್ರ ಸಾಧ್ಯವಾಗುವುದು. ಯಾಕಂತ ಹೇಳಿದ್ರೆ ನಮಗೆ ಹಿಂಸೆ ಕೊಡ್ಲಿಕ್ಕಾಗಿ, ನಮಗೆ ಪ್ರಲೋಭನೆಯನ್ನು ಕೊಡ್ಲಿಕ್ಕಾಗಿ, ನಮ್ಮನ್ನು ನಾಶಗೊಳಿಸಾಗಿ ನಿರಂತರವಾಗಿ ಅವನು ನಡೀತಾ ಇದ್ದಾನೆ. ಯಾರು ನಡೀತಿದ್ದಾನೆ? ಯಾರು? 1ನೇ ಸಂತ ಪೇತ್ರನ 1ನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ. ಫಸ್ಟ್ ಪೀಟರ್ 5:8 ಹೇಳ್ತದೆ, ಯಾರನ್ನು ನುಂಗಬೇಕು ಎಂದು ಗರ್ಜಿಸುತ್ತಾ ನಡೆಯುವಂಥ ಸಿಂಹದಂತೆ ನಿನ್ನ ಶತ್ರುವಾದ ಪಿಶಾಚಿ ನಡೀತಾ ಇದ್ದಾನೆ. ಕೆಲವರು ಅಂದ್ಕೊಂಡಿದ್ದಾರೆ ಈ ಪಿಶಾಚಿದಾನಲ್ಲ ಅವನು ಹಿಮಾಲಯ ಪರ್ವತದಲ್ಲಿದ್ದಾನೆ, ವಿಂಧ್ಯ ಪರ್ವತದಲ್ಲಿ ಇರ್ಬೋದು, ಆಗುಂಬೆ ಘಾಟಿಯಲ್ಲಿ ಇರ್ಬೋದು, ಮಂಗಳೂರಲ್ಲಿ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ಪಿಶಾಚಿಯ ಕುರಿತು ನಾವು ನೆನೆಸುವಾಗ ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿ ನಾಟಕದಲ್ಲಿ ಆಗಿ ಸಿನಿಮಾದಲ್ಲಿ ಏನು ಕೆಂಪು ಕಣ್ಣಿನವನು, ಕಪ್ಪು ಕೊಂಬಿಟ್ಟವನು ಹೀಗೆ ಬರ್ತಾನೆ, ಅವನು ಪಿಶಾಚಿ. ಅವನು ಮಂಗಳೂರಲ್ಲಿ ಇಲ್ಲ, ಚಿಕ್ಕಮಂಗ್ಳೂರಲ್ಲಿ. ಪ್ರದೀಪ್ ನಾನು ನೋಡ್ತಾರೆ, ಚಿಕ್ಕಮಂಗ್ಳೂರಲ್ಲಿ ಇರ್ತಾರೆ. ಬೆಂಗಳೂರಲ್ಲಿ ಇಲ್ಲಾದ್ರೆ ಇವರು ಇರ್ತಾರೆ, ಯಾರು ಸೈಮನ್ ಹೇಳ್ತಾರೆ. ಬೆಂಗಳೂರಲ್ಲಿ ಇರುವುದಿಲ್ಲ, ಮಂಗಳೂರಲ್ಲಿ, ಚಿಕ್ಕಮಂಗ್ಳೂರಲ್ಲಿ, ಬೆಳ್ತಂಗಡಿಲಿ. ನಾವು ಹೇಳುವುದು ಮಂಗಳೂರು ಪೇಟೆಗೆ ಬರುವುದಿಲ್ಲ ಅಂತೇಳಿ. ಆದರೆ ನಾನು ಪ್ರಿಯರೇ ನಿಮ್ಮಲ್ಲಿ ಹೇಳ್ತೇನೆ, ನಾವು ಅಂದ್ಕೊಂಡಾಗೆ ಕಪ್ಪು ದೇಹದ, ಕೆಂಪು ಕಣ್ಣಿನ, ಬಿಳಿ ಕೊಂಬಿನ ಅವನಲ್ಲ ಈ ಪಿಶಾಚಿ. ಅಂಥವನು ಬಂದರೆ ನಾವು ಅವನು ಒದ್ದಾಗ್ತೇವೆ, ಬಲ್ಲಿಗೆ ಬಿಡುವುದೇ ಇಲ್ಲ. ಅವನು ಹೇಗೆ ಬರ್ತಾನೆ ಗೊತ್ತುಂಟಾ? ಪೀಟರ್ ಸ್ಕಾಟ್ ಬ್ರ್ಯಾಂಡಿ, ಬಿಯರ್ ಬಾಟ್ಲಿ, ಸುಂದರಿಯಾದ ಹುಡುಗಿ, ಸುಂದರನಾದ ಹುಡುಗ, ಇಲ್ಲದ್ರೆ ಬೇರೆ ಬೇರೆ ಕಾಬರೆ ನೃತ್ಯ, ಇಲ್ಲದಿದ್ದರೆ ಬೇರೆ ಬೇರೆ ಜೂಜಾಟ ಅಥವಾ ಮೊಬೈಲು ಅಥವಾ ಅದು ಇದು ಇದರ ಮೂಲಕ ಮೆಲ್ಲ ಬರ್ತಾನೆ. ಅಂಥವನನ್ನು ಸೋಲಿಸಿ ಪ್ರಭು ಯೇಸು ಕ್ರಿಸ್ತರ ಪ್ರಬೋಧನೆಗೆ ವಿರುದ್ಧವಾಗಿ ಹೇಳುವಂಥ ಎಲ್ಲ ವಿಷಯಗಳನ್ನು ಮೆಟ್ಟಿ ಹಾಕಿ ಪರಾಭವಗೊಳಿಸಿ ಯೇಸು ಸ್ವಾಮಿಯವರ ಕಡೆಗೆ ತಿರುಗಬೇಕಿದ್ರೆ ನಮಗೆ ಪವಿತ್ರಾತ್ಮನ ಶಕ್ತಿ ಬೇಕೇ ಬೇಕು. ಯೋಹಾನ 15:5 ನಾವು ಓದ್ತೇವೆ, ನನ್ನ ಕೊಡಾದೆ ನಿಮ್ಗೆ ಏನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ನನ್ನ ಸಹಾಯವಿಲ್ಲದೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಯೇಸು ಸ್ವಾಮಿಯವರಿಗೆ ಗೊತ್ತಿದ್ದು, ಇವರನ್ನು ಅನಾಥರಾಗಿ ನಾನು ಬಿಡುವುದಿಲ್ಲ, ನಿಮ್ಮೊಂದಿಗೆ ಸದಾ ಕಾಲ ಇರಲಿಕ್ಕಾಗಿ ಒಬ್ಬ ಸಹಾಯಕನನ್ನು ನಾನು ಕೊಡುತ್ತೇನೆ, ಪವಿತ್ರಾತ್ಮನನ್ನು ಕೊಡುತ್ತೇನೆ. ಯೇಸು ಸ್ವಾಮಿಯವರು ಹೇಳಿದರು, ಆ ವಾಗ್ದಾನವನ್ನು ಕೊಟ್ಟರು. ಆಮೇಲೆ ಶಿಷ್ಯರಿಗೆ ಹೇಳಿದರು. ನಾವು ಓದುತ್ತೇವೆ ಲೂಕನ ಶುಭವಾರ್ತೆ 24ನೇ ಅಧ್ಯಾಯ 40ನೇ ವಾಕ್ಯ. ಲೂಕ 24:40, ಲೂಕ್ಸ್ ಗಾಸ್ಪೆಲ್ 24:40 ಹೇಳ್ತದೆ, ನನ್ನಿಂದ ನೀವು ಕೇಳಿದ ಪಿತದೇವರ ವಾಗ್ದಾನ ಲಭಿಸುವುದಕ್ಕೆ ಮೊದಲು ನೀವು ಜೆರುಸಲೇಮ್ ಪಟ್ಟಣ ಬಿಟ್ಟು ಹೋಗಬಾರ್ದು. Acts 1:4 ಅಪೊಸ್ತಲರ ಕಾರ್ಯಕಲಾಪಗಳು 1ನೇ ಅಧ್ಯಾಯ 4ನೇ ವಾಕ್ಯ. ಉನ್ನತದಿಂದ ಶಕ್ತಿ ದೊರಕುವ ತನಕ ನೀವು ಪಟ್ಟಣವನ್ನು ಬಿಟ್ಟು ಹೋಗಬಾರ್ದು. ಪ್ರಿಯರೇ, ಇಲ್ಲಿ ಬರ್ಕೊಂಡಿದೆ ಪವಿತ್ರಾತ್ಮ ಅಭಿಷೇಕ ಉತ್ಸವ. 50 ವರ್ಷಗಳಿಂದ ಹೊಸ ಪೆಂಟೆಕೋಸ್ಟ್ನ ಅನುಭವವನ್ನು ಅನುಭವಿಸುತ್ತಿರುವ ಕರಿಸ್ಮಾಟಿಕ್ನ ಈ ಜೂಬಿಲಿನ ಆಚರಿಸಿರುವಾಗ ಇದಕ್ಕೆ ಹೆಸರು ಕೊಟ್ಟದೆ ಪವಿತ್ರಾತ್ಮ ಅಭಿಷೇಕ.
ಪವಿತ್ರಾತ್ಮ ಅಭಿಷೇಕೋತ್ಸವ ಅಂದ್ರೆ ನಮಗೆ ಇಲ್ಲಿ ಪರಿಶುದ್ಧವಾಗಿ ಜೀವಿಸಬೇಕಿದ್ರೆ ನಿಮಗೆ ನೆನಪಿರಬಹುದು, ಗುರುವಾರ ನಾನು ಈ ಪ್ರಬೋಧನೆಯನ್ನು ಪ್ರಾರಂಭಿಸಿದ್ದು ಈ ಮಾತನ್ನು ಹೇಳಿಕೊಂಡು, ಫಸ್ಟ್ ಪೀಟರ್ 2:9 ನೀವಾದರೂ ದೇವರ ಆಯ್ದುಕೊಂಡ ಜನಾಂಗ, ದೇವರ ಪವಿತ್ರ ಜನತೆ, ದೇವರ ಸ್ವಕೀಯ ಜನರಾಗಿದ್ದೀರಿ, ಯಾಜಕರಾಗಿದ್ದೀರಿ. ನೀವು ಪವಿತ್ರ ಜನಾಂಗ ಅಂತ ಹೇಳಿದ್ರು. ಈ ಪವಿತ್ರ ಜನಾಂಗವಾಗಿ ನಾವು ಜೀವಿಸಬೇಕು, ಪವಿತ್ರ ಕತ್ತೋಲಿಕ ಸಹೋದರಾಗಿ ನಾವು ಜೀವಿಸಬೇಕಿದ್ರೆ ಯೇಸು ಸ್ವಾಮಿಯವರ ಆತ್ಮನಾದ ಪವಿತ್ರಾತ್ಮರ ಅಭಿಷೇಕ ನಮಗೆ ಬೇಕು. ಆದ್ದರಿಂದ ಪ್ರಾರ್ಥಿಸಬೇಕು, ಪವಿತ್ರಾತ್ಮರೇ ಬನ್ನಿರಿ ನನ್ನೊಳಗೆ, ಪವಿತ್ರಾತ್ಮರೇ ಬನ್ನಿರಿ ನನ್ನೊಳಗೆ, ಪವಿತ್ರಾತ್ಮರೇ ನನ್ನನ್ನು ಅಭಿಷೇಕಗೊಳಿಸಿರಿ ಅಂತ ಹೇಳಬೇಕು. ಪವಿತ್ರಾತ್ಮರೇ ಅಭಿಷೇಕಗೊಳಿಸಿರಿ ಅಂತ ಪ್ರಾರ್ಥಿಸಬೇಕು. ಪವಿತ್ರಾತ್ಮ ಅಭಿಷೇಕ ಪಡೆಯದೆ ನೀವು ಈ ಗೇಟ್ ಬಿಟ್ಟು ಹೋಗಬಾರದು. ಪವಿತ್ರಾತ್ಮರ ಅಭಿಷೇಕ ದೊರಕದೆ ಈ ಗೇಟನ್ನು ಬಿಟ್ಟು ನೀವು ಹೋಗಬಾರದು. ಹಳೆ ಒಡಂಬಡಿಕೆಯಲ್ಲಿ ನಾವು ಓದುತ್ತೇವೆ, ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯದಲ್ಲಿ ಯಾಕೋಬನಿಗೆ ಮತ್ತು ದೇವರ ದೂತನಿಗೆ ರಾತ್ರಿ ಇಡೀ ಅವರು ಕನಸುಕೊಂಡು ಕೊನೆಗೆ ದೇವರ ದೂತರ ಅಂತ ಆಳುವಾಗ ಯಾಕೋಬ ಹೇಳಿದ, ನನ್ನನ್ನು ಬ್ಲೆಸ್ ಮಾಡದೆ, ನನಗೆ ಆಶೀರ್ವಾದ ಕೊಡದೆ ನನ್ನನ್ನು ನಾನು ಬಿಡುವುದಿಲ್ಲ ಅಂತೇಳಿ. ಇವತ್ತು ನೀವು ಪ್ರಾರ್ಥಿಸಬೇಕು, ಪವಿತ್ರಾತ್ಮರೇ ನನ್ನಲ್ಲಿ ಬನ್ನಿರಿ. ಪವಿತ್ರಾತ್ಮರು ನಿಮ್ಮಲ್ಲಿ ಬಂದಿದೆಯಾ? ಪವಿತ್ರಾತ್ಮರು ನಿಮ್ಮಲ್ಲಿ ಬಂದಿದೆಯಾ? ಡೌಟು ನಿಮಗೆ, ಡೌಟು. ಯಾವಾಗ ಬಂದದ್ದು? ಜ್ಞಾನ ಸ್ನಾನ ಪಡೆಯುವಾಗ, when you received the sacrament of baptism, Holy Spirit came into you objectively. It is there. ಆದರೆ ಸಂತ ಪೌಲನು ಹೇಳ್ತಾನೆ, ಎರಡನೇ ತಿಮೋಥೆಗೆ ಬರೆದ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ನನ್ನ ಹಸ್ತ ನಿಕ್ಷೇಪದಿಂದ ನಿನ್ನಲ್ಲಿರುವಂತ ದೇವರ ಆಶೀರ್ವಾದವನ್ನು ನೀನು ಪ್ರಜ್ವಲಗೊಳಿಸಬೇಕು. The Holy Spirit that is in you by the baptism, you have to rekindle it. ಜ್ಞಾನ ಸ್ನಾನದ ಮುಖಾಂತರ, ಬ್ಯಾಪ್ಟಿಸಮ್ ಮುಖಾಂತರ, ಕನ್ಫರ್ಮೇಷನ್ ಮುಖಾಂತರ ನಮಗೆ ದೇವರು ಪವಿತ್ರಾತ್ಮನ ಕೊಟ್ಟಿದ್ದಾರೆ. ಆದರೆ ಏನಾಗಿದೆ ಗೊತ್ತುಂಟಾ? ಸಕ್ಕರೆ ನೀರಿನಲ್ಲಿ ಹಾಕಿ ಅದನ್ನು ಸ್ಟರ್ ಮಾಡಬೇಕು, ಆದರೆ ಮಾತ್ರ ಅದರ ಸಿಹಿ ನೀರಿನಲ್ಲಿ ಕರಗುತ್ತದೆ. ಅದೇ ರೀತಿಯಲ್ಲಿ ನಮ್ಮಲ್ಲಿರುವಂತಹ ಈ ಪವಿತ್ರಾತ್ಮರ ಶಕ್ತಿಯನ್ನು ನಾವು ಪ್ರಜ್ವಲಗೊಳಿಸಬೇಕು. ಆ ಪ್ರಜ್ವಲಗೊಂದು ನಮ್ಮಲ್ಲಿ ಪ್ರಕಾಶಿಸುವಾಗ, ಉಜ್ವಲವಾಗುವಾಗ ನಾವು ದೇವರ ದರ್ಶನಗಳನ್ನು ಕಾಣ್ತೇವೆ. ಪ್ರಿಯರೇ, ಈ ಪವಿತ್ರಾತ್ಮರು ಪಿತನಾದ ದೇವರ ಉಚಿತವಾದ ದಾನ. ಇಟ್ಸ್ ಅ ಫ್ರೀ ಗಿಫ್ಟ್ ಆ್ಯಂಡ್ ಫ್ರೀ ಪ್ರೆಸೆಂಟೇಷನ್, ಪ್ರೈಸ್ ಆಫ್ ದ ಫಾದರ್ ಇನ್ ಹೆವೆನ್. ಅವ್ರು ಕೇಳಿದವರಿಗೆಲ್ಲ ಕೊಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಜೋವೆಲ್ನ ಪುಸ್ತಕ ನಿಮಗೆಲ್ಲ ಗೊತ್ತಿದೆ. ಜೋವೆಲ್ನ ಪುಸ್ತಕ, ಪ್ರವಾದಿ ಜೋವೆಲ್ನ ಪುಸ್ತಕ 2ನೇ ಅಧ್ಯಾಯ 28ನೇ ವಾಕ್ಯ. ರೋನಿ, ಪವಿತ್ರಾತ್ಮ ಬನ್ನಿ ಹಾಳಿಕೊಂಡು ಹೇಳು. ಸ್ವಲ್ಪ ನಿಂತುಕೊಳ್ಳಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಸರ್ವರನ್ನು ನಾ ಪ್ರೀತಿಸಬೇಕು, ಪವಿತ್ರಾತ್ಮರೇ ಶಕ್ತಿ ದೋಹಿಸಿದವರ ನಾ ಕ್ಷಮಿಸಬೇಕು, ಪವಿತ್ರಾತ್ಮರೇ ವರವ ನೀಡಿ. ಎಲ್ಲರೂ ಸರ್ವರನ್ನು ನಾ ಪ್ರೀತಿಸಬೇಕು, ಸರ್ವರನ್ನು ನಾ ಪ್ರೀತಿಸಬೇಕು,
ಕ್ಷಮಿಸಬೇಕು. ಪವಿತ್ರಾತ್ಮರೇ ಶಕ್ತಿ ನೀಡಿ ಪವಿತ್ರಾತ್ಮರೇ ಶಕ್ತಿ ನೀಡಿ ನೋಯಿಸಿದವರ ನೋಯಿಸಿದವರ ನಾ ಕ್ಷಮಿಸಬೇಕು. ಕ್ಷಮಿಸಬೇಕು. ಪವಿತ್ರಾತ್ಮರೇ ವರವ ನೀಡಿ ಪವಿತ್ರಾತ್ಮರೇ ವರವ ನೀಡಿ ಕೈ ಬೀಸಿ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಎಲ್ಲರೂ ಸೇರಿ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಕೈ ಬೀಸಿ ಹಲ್ಲೇಲೂಯಾ 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 ಹಲ್ಲೇಲೂಯಾ. ಸರ್ವರನ್ನು ನಾ ಪ್ರೀತಿಸಬೇಕು ಪವಿತ್ರಾತ್ಮರೇ ಶಕ್ತಿ ನೀಡಿ. ಎಲ್ಲರೂ ಸರ್ವರನ್ನು ನಾ ಪ್ರೀತಿಸಬೇಕು ಪವಿತ್ರಾತ್ಮರೇ ಶಕ್ತಿ ನೀಡಿ. ಹೃದಯದಿಂದ ಕ್ಷಮಿಸಿ ಪ್ರೀತಿಸಬೇಕು ಪವಿತ್ರಾತ್ಮರೇ ವರವ ನೀಡಿ. ಹೃದಯದಿಂದ ನಾ ಕ್ಷಮಿಸಬೇಕು ಪವಿತ್ರಾತ್ಮರೇ ವರವ ನೀಡಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ ಪಾವನಾತ್ಮರೇ ಪಾವನಾತ್ಮರೇ ಬೇಗ ಇಳಿದು ಬನ್ನಿ ಬೇಗ ಇಳಿದು ಬನ್ನಿ. ಸರ್ವರನ್ನು ನಾ ಪ್ರೀತಿಸಬೇಕು ಶೋಧನೆಯನ್ನು ನಾ ಗೆಲ್ಲಬೇಕು ಪವಿತ್ರಾತ್ಮರೇ ಶಕ್ತಿ ನೀಡಿ. ಶೋಧನೆಯನ್ನು ನಾ ಗೆಲ್ಲಬೇಕು ಪವಿತ್ರಾತ್ಮರೇ ಶಕ್ತಿ ನೀಡಿ. ವೇದನೆಯಲ್ಲ ನಾ ಸಹಿಸಬೇಕು ಪವಿತ್ರಾತ್ಮರೇ ವರವ ನೀಡಿ. ಪವಿತ್ರಾತ್ಮರೇ ವರವ ನೀಡಿ. ವೇದನೆಯಲ್ಲ ನಾ ಸಹಿಸಬೇಕು ಪವಿತ್ರಾತ್ಮರೇ ವರವ ನೀಡಿ. ಅಗ್ನಿಯ ನಾಳವಾಗಿ ಅಗ್ನಿಯ Lord Jesus, send your power, Lord. Touch each and everyone, Lord. ಅಭಿಷೇಕ Come, Holy Spirit. ಪಾವನಾತ್ಮರೇ ಬೇಗ ಇಳಿದು ಬನ್ನಿ ಅಗ್ನಿಯ ನಾಳವಾಗಿ. ದಯವಿಟ್ಟು ಕೇಳಿ. ದೇವರ ಆತ್ಮರಾದ ಪವಿತ್ರಾತ್ಮರೇ ನನ್ನೊಳಗೆ ಬನ್ನಿರಿ ನನ್ನೊಳಗೆ ಬನ್ನಿ ನನ್ನೊಳಗೆ ಬನ್ನಿರಿ ನನ್ನೊಳಗೆ ಬಂದು ತುಂಬಿಕೊಳ್ಳಿರಿ. ಎಲ್ಲ ವರದಾನಗಳನ್ನು ನನಗೆ ನೀಡಿರಿ ನನಗೆ ನೀಡಿರಿ. ನಮ್ಮ ರಕ್ಷಕರಾದ ಪ್ರಭು ಕ್ರಿಸ್ತರ ಆಜ್ಞೆಗಳನ್ನು ಶುಭವಾರ್ತೆಯನ್ನು ಅನುಸರಿಸಿ ಜೀವಿಸಲು ಆಶೀರ್ವಾದವನ್ನು ದಯಪಾಲಿಸಿರಿ. ನಾನು ಎಲ್ಲೇ ಇರಲಿ ಹೇಗೆ ಇರಲಿ ಅಲ್ಲೆಲ್ಲ ದೇವರ ಚಿತ್ತವನ್ನು ನೆರವೇರಿಸಲು ಶಕ್ತಿಯನ್ನು ಕೊಡಿರಿ. ಪವಿತ್ರವಾಗಿ ಜೀವಿಸಿ ಶುಭವಾರ್ತೆಗೆ ಅನುಸಾರವಾದ ಜೀವನವನ್ನು ಸಾಗಿಸಲು ಪವಿತ್ರಾತ್ಮರೇ ನನ್ನನ್ನು ಅಭಿಷೇಕಗೊಳಿಸಿರಿ. ಕನ್ಯಾ ಮರಿಯಮ್ಮನವರೇ ನನ್ನ ತಾಯೇ ಪವಿತ್ರಾತ್ಮ ಭರಿತಳೆ ನನಗಾಗಿ ಪವಿತ್ರಾತ್ಮರ ಅಭಿಷೇಕ ದೊರಕುವಂತೆ ಪ್ರಾರ್ಥಿಸಿರಿ. ಆಮೆನ್. ದಯವಿಟ್ಟು ಕೂತ್ಕೊಳ್ಳಿ.
ಪವಿತ್ರಾತ್ಮರು ದೇವರ ಆತ್ಮ ನಮ್ಮನ್ನೆಲ್ಲ ಬಲಪಡಿಸಿ ಶಕ್ತಿಗೊಳಿಸಿ ದೇವರ ಇಚ್ಛೆಯನ್ನು ನೆರವೇರಿಸಲು ಶಕ್ತಿ ಕೊಡುವಂಥದ್ದು ಪವಿತ್ರಾತ್ಮರು. ಅವರ ಸಹಾಯ ಇಲ್ಲದೆ, ನೆರವಿಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯೇಸು ಸ್ವಾಮಿಯವರು ಸಹಾಯಕನು ನಿರಂತರವಾಗಿ ನಮ್ಮೊಂದಿಗೆ ಇರಲಿಕ್ಕಾಗಿ ಸಹಾಯಕನನ್ನು ಕೊಟ್ಟಿದ್ದಾರೆ, ಪವಿತ್ರಾತ್ಮನನ್ನು ಕೊಟ್ಟಿದ್ದಾರೆ. ಈ ಪವಿತ್ರಾತ್ಮರು ಪಿತದೇವರ ವಾಗ್ದಾನವಾಗಿದೆ. ಜೋಯೆಲ್ ಪುಸ್ತಕ, ಬುಕ್ ಆಫ್ ಜೋಯೆಲ್, ಚಾಪ್ಟರ್ 2 ವರ್ಸ್ 29. ಜೋಯೆಲ್ 2:28. ಅಂತಿಮ ಕಾಲದಲ್ಲಿ ನನ್ನ ಆತ್ಮನನ್ನು ನಾನು ಕಳಿಸುತ್ತೇನೆ. ದೇವರ ದಾಸಿದಾಸರ ಮೇಲೆ, ಯಾರು ದೇವರ ದಾಸಿದಾಸರಿದ್ದಾರೋ ಅವರ ಮೇಲೆ ಅಂತಿಮ ದಿನಗಳಲ್ಲಿ ಪವಿತ್ರಾತ್ಮನನ್ನು ಕಳಿಸುತ್ತೇನೆ. ಆ ಪವಿತ್ರಾತ್ಮರು ಬಂದ ನಂತರ, ಅವರನ್ನು ಸ್ವೀಕರಿಸಿದ ನಂತರ ನಿಮ್ಮ ಯುವಕರು ದರ್ಶನಗಳನ್ನು ಕಾಣ್ತಾರೆ, ನಿಮ್ಮ ವೃದ್ಧರು ನೃತ್ಯವನ್ನು ಮಾಡುತ್ತಾರೆ, ಅವರ ಜ್ಞಾನಿಗಳಾಗ್ತಾರೆ, ಅವರು ಬಲವಂತರಾಗ್ತಾರೆ, ಅವರು ಪರಿಶುದ್ಧರಾಗಿ ಜೀವಿಸ್ತಾರೆ. ದೇವರ ವಾಗ್ದಾನ. ಈ ವಾಗ್ದಾನವು ಚಾಚೂ ತಪ್ಪದೆ ನೆರವೇರಿತು, ಹೊಸತಾಗಿ ನೆರವೇರಿತು. ಪೆಂಟೆಕೋಸ್ಟ್ ದಿವಸ ನಾವು ಓದುತ್ತೇವೆ, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 2 1 and onwards. ಅವರು ಅಲ್ಲಿ ಸೇರಿರುವಾಗ ಪವಿತ್ರಾತ್ಮರು ಅಗ್ನಿಯ ನಾಳದ ಮೇಲೆ ಅವರ ಮೇಲೆ ಬಂತು. ಅಪೊಸ್ತಲರು ಅಂಜುಬುರುಕರಾಗಿ ಕೋಣೆಯೊಳಗೆ ಬಾಗಿಲನ್ನು ಮುಚ್ಚಿ ಹೆದರಿದರು. ಯೇಸು ಸ್ವಾಮಿ ಸತ್ತೋಯ್ತು, ಇನ್ನು ನಮಗೆ ರಕ್ಷಣೆ ಇಲ್ಲ, ಏನು ಮಾಡುವುದು ಹೆದರಿ ಅವರು ಕೋಣೆಯಲ್ಲಿ ಕೂತಿದ್ರು. ಆದರೆ ಪಕ್ಕನೆ ಪವಿತ್ರಾತ್ಮರು ಅವರ ಮೇಲೆ ಬಂದು ಆವರಿಸುವಾಗ ಅಗ್ನಿನಾಳದಂತೆ ಅವರು ಬಂದು ತುಂಬಿತು. ಅವರು ಪವಿತ್ರಾತ್ಮ ಬರಿದರಾದರು. ಆಗ ಅವರು ಶಕ್ತಿವಂತರಾದರು, ಅವರು ಬಲವಂತರಾದರು. ಯೇಸು ಸ್ವಾಮಿಯವರ ಶುಭವಾರ್ತೆಯನ್ನು ಎಲ್ಲ ಕಡೆಯಲ್ಲಿ ಬೋಧಿಸಲೇ ಅವರಿಗೆ ಶಕ್ತಿ ದೊರಕಿತು. ನಾವು ಈಗ ಕೇಳಿದಂತೆ ಅಪೊಸ್ತಲರು 11 ಮಂದಿ ಮತ್ತು ಮತ್ತೇಯಸನ್ನು ಸೇರಿಸಿಕೊಂಡ್ರು. ಅವರು ಹೋದಲ್ಲೆಲ್ಲ ಧೈರ್ಯದಿಂದ ಯೇಸು ಸ್ವಾಮಿಯವರ ಶುಭವಾರ್ತೆಯನ್ನು ಸಾರುವಂಥ ಶಕ್ತಿ ಅವರಿಗೆ ದೊರಕಿತು. ನಾವು ಕ್ರಿಶ್ಚಿಯನರು ಈ ಕಾಲದಲ್ಲಿ ನಾವು ಜೀವಿಸುತ್ತೇವೆ. ನಮಗೆ ಜೀವಿಸುವಂಥ ಕಾಲದಲ್ಲಿ ಏನಿತ್ತು ಅಂತೇಳಿ ನಾನು ಪ್ರಥಮ ಪ್ರವಚನದಲ್ಲಿ ಹೇಳಿದೆ. ನಾವು ಯಾವ ಥರದ ಲೋಕದಲ್ಲಿದ್ದೇವೆ? ಯಾರಿಗಾದ್ರೂ ನೆನಪುಂಟ? ನಾನು ಹೇಳಿದ್ದು ಗುರುವಾರ ಸಾಯಂಕಾಲ ನಾನು ಹೇಳಿದೆ, ಫಿಲಿಪಿಯರು 2:15. ವಕ್ರ ಬುದ್ಧಿಯ ನೆನಪಿದೆ. ವಕ್ರ ಬುದ್ಧಿ ಉಂಟಾ ನಿಮಗೆ? ವಕ್ರ ಬುದ್ಧಿಯ ದುಷ್ಟ ಜನರ ಮಧ್ಯೆ ದೇವರ ಪರಿಶುದ್ಧರಾಗಿ ನಾವು ಬಾಳ್ಬೇಕಿದ್ರೆ ಪವಿತ್ರಾತ್ಮನ ಶಕ್ತಿ ಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೀವು ಹೋಗುವ ಕಡೆಯಲ್ಲೆಲ್ಲ ವಕ್ರ ಬುದ್ಧಿಯ ಜನಗಳಿರಬಹುದು, ವಕ್ರ ಬುದ್ಧಿಯ ಪಿಶಾಚಿ ಇರಬಹುದು, ಬೇರೆ ಬೇರೆ ಪ್ರಲೋಭನೆಗಳನ್ನು ತರಬಹುದು. ಇಂಡಿವಿಜುವಲಿಸಮ್, ಹೇಡನಿಸಮ್, ಮಿನಿಮಲಿಸಮ್, ಬೇರೆ ಬೇರೆ ಥರದ ಕುತಂತ್ರಗಳು ಬರಬಹುದು. ವಕ್ರ ಬುದ್ಧಿಯ ಜನರಿರಬಹುದು. ಆ ವಕ್ರ ಬುದ್ಧಿಗಳ ಎಡೆಯಲ್ಲಿ ಪವಿತ್ರರಾಗಿರ್ಬೇಕಿದ್ರೆ ಪವಿತ್ರಾತ್ಮನ ಶಕ್ತಿ ನಮಗೆ ಬೇಕೇ ಬೇಕು. ಅದಕ್ಕಾಗಿ ನಾವು ಪವಿತ್ರಾತ್ಮರನ್ನು ಪ್ರಾರ್ಥಿಸಬೇಕು. ನಾವು ಜ್ಞಾನ ಸ್ನಾನದ ವೇಳೆಯಲ್ಲಿ ನಮಗೆ ಪವಿತ್ರಾತ್ಮನ ದೊರಕಿದೆ. ಆ ಪವಿತ್ರಾತ್ಮರ ಅಭಿಷೇಕವನ್ನು ನಾವು ಪ್ರಜ್ವಲಗೊಳಿಸಬೇಕು. ಹೇಗೆ ನಮಗೆ ಪವಿತ್ರಾತ್ಮ ದೊರಕುತ್ತದೆ? ಪವಿತ್ರ ದೊರಕಬೇಕಿದ್ರೆ ನಮಗೆ ಯೇಸು ಸ್ವಾಮಿಯವರಲ್ಲಿ ದೃಢವಾದ ನಂಬಿಕೆ ಬೇಕು. ಪವಿತ್ರಾತ್ಮರ ದೊರಕಬೇಕಿದ್ರೆ ಯೇಸು ಸ್ವಾಮಿಯಲ್ಲಿ ನಮಗೆ ದೃಢವಾದ ನಂಬಿಕೆ ಬೇಕು. ಪರಿಶುದ್ಧವಾದ ಜೀವನವನ್ನು ನಾವು ಸಾಗಿಸಬೇಕು. ನಾವು ಪವಿತ್ರಾತ್ಮರ ಸಿಗುವುದು ಎಂದು ನಾವು ನಂಬಬೇಕು. ಇತರರೊಡನೆ ಕ್ಷಮೆಯನ್ನು ಕೊಡಬೇಕು. ನಾವು ಪರಿಶುದ್ಧವಾಗಿ ಜೀವಿಸ್ತೇನೆ ಎಂಬ ಪ್ರತಿಜ್ಞೆಯನ್ನು ಮಾಡಬೇಕು. ಕನ್ಯೆ ಮರಿಯಮ್ಮನವರಲ್ಲಿ ಪ್ರಾರ್ಥಿಸಬೇಕು. ಸಂಸ್ಕಾರಗಳನ್ನು, ಸಾಕ್ರಮೆಂಟ್ಸ್, ಪರಿಶುದ್ಧ ಪರಮಪ್ರಸಾದವನ್ನು ಸ್ವೀಕರಿಸಬೇಕು. ಸಾಧ್ಯವಿದ್ದರೆ ವಾರಕ್ಕೆ 1 ಸಲ ನೀವು ಉಪವಾಸ ಮಾಡಬೇಕು. ಆಗಾಗ ಪಾಪ ನಿವೇದನೆ ಸಂಸ್ಕಾರವನ್ನು ನೀವು ಸ್ವೀಕರಿಸಬೇಕು. ದೇವರ ವಾಕ್ಯವನ್ನು ದಿನನಿತ್ಯ ಓದಿ ನೀವು ಧ್ಯಾನ ಮಾಡಬೇಕು. ಪವಿತ್ರಾತ್ಮನ ದೊರಕಬೇಕಿದ್ರೆ, ಪವಿತ್ರಾತ್ಮನ ಹೋಗಬೇಕಿದ್ರೆ ದೇವರ ವಾಕ್ಯವನ್ನು ಓದಿ ಧ್ಯಾನ ಮಾಡಬೇಕು. ಆಗಾಗ ಕುಂಸಾರವನ್ನು, ಪಾಪ ನಿವೇದನೆ ಮಾಡಬೇಕು. ಪರಿಶುದ್ಧವಾಗಿ ಜೀವಿಸಬೇಕು. ಅವರ ವರದಾನಗಳು ನಿಮ್ಮ ಮೇಲೆ ಬರ್ತದೆ. ನಿಮಗೆ ದೇವರ ಆಶೀರ್ವಾದ ಬರುತ್ತದೆ. ಪವಿತ್ರಾತ್ಮರು ಬರುವಾಗ ನಮಗೆ ಬುದ್ಧಿ ಸಿಗ್ತದೆ, ನಮಗೆ ಜ್ಞಾಪಕ ಬರ್ತದೆ, ನಮಗೆ ವಿಸ್ಡಮ್ ಬರ್ತದೆ, ನಮಗೆ ಶಕ್ತಿ ಬರ್ತದೆ. ಒಳ್ಳೆಯವರಾಗಿ ಜೀವಿಸ್ತೇವೆ, ಪರಿಶುದ್ಧರಾಗಿ ಜೀವಿಸ್ತೇವೆ. ಪವಿತ್ರಾತ್ಮರು ಬರಬೇಕು. ಆದ್ದರಿಂದ ಈ ಮೂಲಕ ಪವಿತ್ರಾತ್ಮರು ದಿನನಿತ್ಯ ಪ್ರಾರ್ಥಿಸುವ. ಪ್ರತಿದಿನ ಬೆಳಗ್ಗೆ ಹೇಳುವಾಗ ನಾವು ಮೊದಲು ಸಿರಿವೆ ಗುರುತು ಮಾಡಿದ ನಂತರ ಪವಿತ್ರಾತ್ಮರೇ ಬನ್ನಿ ನನ್ನ ತುಂಬಿ ಪ್ರಾರ್ಥಿಸಬೇಕು. ಪವಿತ್ರಾತ್ಮರೇ ಬನ್ನಿ ನಿರಂತರವಾಗಿ ಪ್ರಾರ್ಥಿಸಬೇಕು. ಯಾವುದೇ ಕಾರ್ಯಕಲಾಪ ಪ್ರಾರಂಭಿಸುವುದಕ್ಕೆ ಮೊದಲು ನೀವು ಪವಿತ್ರಾತ್ಮರೇ ಬರಬೇಕು. ಜ್ಞಾನ ಬೇಕಿದ್ರೆ, ಬುದ್ಧಿ ಬೇಕಿದ್ರೆ, ಜ್ಞಾಪಕ ಬೇಕಿದ್ರೆ, ಶಕ್ತಿ ಬೇಕಿದ್ರೆ, ಒಳಿತು ಬೇಕಿದ್ರೆ, ಎಲ್ಲವನ್ನು ಒಳ್ಳೆಯದಾಗಿ ಮಾಡಬೇಕಿದ್ರೆ
ಧೈರ್ಯ ಬೇಕಿದ್ರೆ ಪವಿತ್ರಾತ್ಮರು ಬರಬೇಕು. ಆದ್ದರಿಂದ ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸಿ, ಅವರ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿ. ಪವಿತ್ರಾತ್ಮರು ಬೇಕು ಅಂತ ಹೇಳುವರು ಕೈ ಎತ್ತಿ. ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್. ಕೈ ಕೆಳಗೆ ಮಾಡಿ. ಪವಿತ್ರಾತ್ಮರು ಬೇಕು ಅಂತ ಆಸೆ ಇದ್ರೆ ಪವಿತ್ರಾತ್ಮರು ಬರ್ತಾರೆ. ಒಂದು ಪೈಸಾ ನೀವು ಕೊಡಬೇಡಿ, ಒಂದು ನಯ ಪೈಸಾ ನೀವು ಕೊಡುವ ಅಗತ್ಯ ಇಲ್ಲ. ಪವಿತ್ರಾತ್ಮರು ಬರ್ತಾರೆ. ಯೇಸುವಲ್ಲಿ ನಂಬಿ ವಿಶ್ವಾಸದಿಂದ ಪ್ರಾರ್ಥಿಸಿರಿ. ಪವಿತ್ರ ಕನ್ಯಾಮರಿಯಮ್ಮನವರ ಮಧ್ಯಸ್ಥಿಕೆಯನ್ನು ಪ್ರಾರ್ಥಿಸಿ, ಪವಿತ್ರಾತ್ಮರು ಬರ್ತಾರೆ. ಇವತ್ತು ನಮಗೆ ಈಗ ಬಲಿಪೂಜೆ ಇದೆ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ಬರುವಾಗ ನಮಗೆ ಪವಿತ್ರಾತ್ಮರು ದೊರಕುತ್ತದೆ. ಅದರ ನಂತರ ನಮಗೆ ಪವಿತ್ರ ಅಭಿಷೇಕದ ಪ್ರಾರ್ಥನೆ ಇದೆ. ಇವತ್ತು ನಿಮಗೆ ಅನೇಕರಿಗೆ ಪವಿತ್ರಾತ್ಮರ ವರಗಳು, ದಾನಗಳು ದೊರಕುತ್ತದೆ. ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪವಿತ್ರಾತ್ಮರ ಶಕ್ತಿ ನಿಮಗೆ ಬರ್ತದೆ. ನೀವು ಪವಿತ್ರ ಅಭಿಷೇಕರಾಗ್ತೀರಿ. ಹಾಲೆಲೂಯಾ, 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 ಹಾಲೆಲೂಯಾ.